हरे 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 राम 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 हरे 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 कृष्ण 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 हरे 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 राम 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 हरे हरे ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಜಿಯವರು ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಎಲ್ಲರೂ ಜೊತೆಲಿ ಹೇಳೋಣಂತೆ ಇದು. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಶ್ರೀ ಚೈತನ್ಯ ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ನಾವ್ ಯಾರು ಅಂತ ತಿಳ್ಕೊಂಡ್ವಿ ನಾವು ಈ ಒಂದು ಅಧ್ಯಾಯ ಓದ್ತಾ. ಹರೇ ಕೃಷ್ಣ. ಅದ್ವೈತ ಆಚಾರ್ಯರ ಬಗ್ಗೆ ಅದ್ವೈತ ಆಚಾರ್ಯರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಮಾತಾಜಿ.
ಹೌದು. ಸೊ ನಾವ್ ಈ ಅಧ್ಯಾಯ ಓದ್ತಾ ನಾವ್ ಯಾರು ಅಂತ ನಾವ್ ತಿಳ್ಕೊಂಡ್ವಿ. ನಾವು ಸೇವಕರು ಅಂತ ತಿಳ್ಕೊಂತಾ ಇದೀವಿ ಹಾ, ಮಾತಾಜಿ. ಹರಿ ಬೋಲ್ ಮಾತಾಜಿ. ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ, ಚೈತನ್ಯರ ದಾಸ ಮುಯಿ ತಾಂದ್ರ ದಾಸೇರ ದಾಸ. ಎಲ್ಲರೂ ಹೇಳಿ. ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ, ಚೈತನ್ಯರ ದಾಸ ಮುಯಿ ತಾಂದ್ರ ದಾಸೇರ ದಾಸ. ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ, ಚೈತನ್ಯರ ದಾಸ ಮುಯಿ ತಾಂದ್ರ ದಾಸೇರ ದಾಸ. ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ, ಚೈತನ್ಯರ ದಾಸ ಮುಯಿ ತಾಂದ್ರ ದಾಸೇರ ದಾಸ. ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ, ಚೈತನ್ಯರ ದಾಸ ಮುಯಿ ತಾಂದ್ರ ದಾಸೇರ ದಾಸ. ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ, ಚೈತನ್ಯರ ದಾಸ ಮುಯಿ ತಾಂದ್ರ ದಾಸೇರ ದಾಸ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಮಾತಾಜಿ ಕೃಷ್ಣ ಶ್ಲೋಕ ಮಾತಾಜಿ. ನೀವು ಕಳ್ಸೋದು ಪ್ರಣಾಮಗಳು ಒಳ್ಳೇದು ಮಾತಾಜಿ. ಮಾತಾಜಿ. ಪ್ರಣಾಮಗಳು ಪ್ರಣಾಮ್ಸ್ ಮಾತಾಜಿ. ಮಾತಾಜಿ. ಎಲ್ಲರಿಗೂ ಪ್ರಣಾಮ್ಸ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಈ ಶ್ಲೋಕನ ನೀವು ಗ್ರೂಪ್ ಅಲ್ಲಿ ಹಾಕಿದ್ರೆ ಒಳ್ಳೇದು ಅನ್ಸುತ್ತೆ ಮಾತಾಜಿ. ಹಾ, ಎಲ್ಲ ನೋಟ್ ಮಾಡ್ಕೊಳ್ಬಹುದು. ಹಾ ಹಾಕ್ತೀನಿ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಹರೇ ಕೃಷ್ಣ. ಸೊ ಶ್ಲೋಕ 111. ಅವತಾರ. ಹರೇ ಕೃಷ್ಣ. ನಾವ್ ಇವಾಗ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 6. ಆ ಅಧ್ಯಾಯದ ಹೆಸರು ಶ್ರೀ ಅದ್ವೈತ ಆಚಾರ್ಯರ ಭವ್ಯತೆ. ಇದ್ರ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಸೊ ನಾವ್ ಇಲ್ಲಿ ತನಕ ನಾವು ಚೈತನ್ಯ ತತ್ವವನ್ನ ತಿಳ್ಕೊಂಡಿದೀವಿ, ನಿತ್ಯಾನಂದ ತತ್ವವನ್ನ ತಿಳ್ಕೊಂಡಿದೀವಿ. ಈಗ ಅದ್ವೈತ ತತ್ವವನ್ನ ನಾವು ತಿಳ್ಕೊತಾ ಇದೀವಿ. ಸೊ ಈ ಅದ್ವೈತ ತತ್ವದಲ್ಲಿ ನಮಗೆ ತುಂಬಾ ಮುಖ್ಯವಾಗಿ ಗೊತ್ತಾಗಿರೋದು ನಮ್ಮ ಶಾಶ್ವತ ಸ್ಥಾನ. ಸೊ ನಾವು ದಿವ್ಯರ ಸ್ವರೂಪ ಕೃಷ್ಣರ ನಿತ್ಯ ದಾಸ. ಆ ದಾಸ ಸ್ಥಾನವನ್ನ ನಾವು ಇವಾಗ ಇಲ್ಲಿ ನಮ್ಗೆ ಅದ್ವೈತಾಚಾರ್ಯರ ಆ ತತ್ವದಿಂದ ನಾವು ಅರ್ಥ ಮಾಡ್ಕೊತಾ ಇದೀವಿ. ಶ್ಲೋಕ 111. ಅವತಾರ ಗಣೇರ ಭಕ್ತ ಭಾವೇ ಅಧಿಕಾರ, ಭಕ್ತ ಭಾವ ಹೈತೆ ಅಧಿಕ ಸುಖ ನಾಹಿ ಆರ. ಹರೇ ಕೃಷ್ಣ. ಹರೇ ಕೃಷ್ಣ. ಡಾಕ್ಟರ್ ಎಂ ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಶ್ಲೋಕ 111. ಅವತಾರ ಗಣೇರ ಭಕ್ತ ಭಾವೇ ಅಧಿಕಾರ, ಭಕ್ತ ಭಾವ ಹೈತೆ ಅಧಿಕ ಸುಖ ನಾಹಿ ಆರ. ಅವತಾರ ಗಣೇರ ಎಲ್ಲ ಅವತಾರಗಳ ಪೈಕಿ ಭಕ್ತ ಭಾವೆ ಭಕ್ತನ ಮನಸ್ಥಿತಿಯಲ್ಲಿ ಅಧಿಕಾರ ಬಾಧ್ಯತೆ ಇದೆ. ಭಕ್ತ ಭಾವ ಭಕ್ತನೆಂಬ ಮನೋಭಾವ ಐತೆ ಅದಕ್ಕಿಂತ ಅಧಿಕ ದೊಡ್ಡದು. ಸುಖ ನೆಮ್ಮದಿ ನಹಿ ಇಲ್ಲ ಆರ ಬೇರೆ ಯಾವುದು. ಅನುವಾದ: ಭಕ್ತರ ಭಾವ ತಾಳುವ ಹಕ್ಕು ಭಗವಂತನ ಎಲ್ಲ ಅವತಾರಗಳಿಗೂ ಉಂಟು. ತಾನು ಭಕ್ತನೆಂಬ ಸ್ವಲ್ಪ ಮೇಲೆ ಮಾಡಬೇಕು ಮಾತಾಜಿ, ಸ್ಕ್ರೀನ್ ಮೇಲೆ ಮಾಡಬೇಕು. ತಾನು ಭಕ್ತನೆಂಬ ಏನ್ ಮಾಡ್ತಿದ್ದಾರೆ ಭಾವಕ್ಕಿಂತ ಹಿರಿದಾದ ಯಾವುದೂ ಇಲ್ಲ ಎನ್ನುತ್ತಾರೆ. ಭಾವಾರ್ಥ: ಶ್ರೀ ಪ್ರಭುವಾದರಿಂದ ಶ್ರೀ ಪ್ರಭುವಾದರಿಗೆ ಜಯವಾಗಲಿ. ಭಕ್ತರಾಗಿ ಇಳಿದು ಬಂದು ಪ್ರಭು ಕೃಷ್ಣನ ದಾಸರ ಪಾತ್ರ ವಹಿಸುವ ಹಕ್ಕು ಭಗವಾನ್ ವಿಷ್ಣುವಿನ ಎಲ್ಲ ಅವತಾರಗಳಿಗೂ ಉಂಟು. ಒಂದು ಅವತಾರವು ತನ್ನ ದೈವತ್ವವನ್ನು ಬಿಟ್ಟುಕೊಟ್ಟು ದಾಸನ ಪಾತ್ರವನ್ನು ವಹಿಸಿದಾಗ ಹಾಗೆ ಅವತಾರ ಮಾಡಿದವನು ದೇವೋತ್ತಮ ಪರಮ ಪುರುಷನ ಪಾತ್ರ ವಹಿಸಿದಾಗಿನಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಲೋಕೋತ್ತರ ರಸಗಳ ರುಚಿಯನ್ನು ಸವಿಯುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಸೊ ಇವಾಗ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ. ಸೊ ಇವಾಗ ಭಕ್ತನಾಗಿ ಬರ್ಲಿಕ್ಕೆ ಭಗವಂತನಿಗೆ ಎಷ್ಟೆಲ್ಲ ಅವತಾರಗಳಿದೆಯೋ ಆ ಕೊಡ್ತೀನಿ ಹಂಗೆ. ಅವ್ರಿಗೆ ಇವಾಗ ಇಚ್ಛೆ ಆಯ್ತು ಅಂದ್ರೆ ನಾನು ಭಕ್ತನಾಗಿ ಬರ್ಬೇಕು ಅಂತಂದ್ರೆ ಆ ಭಗವಂತನಿಂದ ವಿಸ್ತರಣೆ ಆಗಿರುವಂತಹ ಯಾವುದೇ ವಿಸ್ತರಣೆಗಳಿರ್ಬೋದು, ಅವರು ಭಕ್ತನಾಗಿ ಬರ್ಬಹುದು. ಸೊ ಇಲ್ಲಿ ಏನನ್ನ ನಾವ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಒಬ್ಬ ದೇವೋತ್ತಮ ಪರಮ ಪುರುಷ ಅಲ್ವಾ, ಸಾಮಾನ್ಯದವರಲ್ಲ. ನೋಡಿ, ನಮ್ಮ ಭೌತಿಕ ಪ್ರಪಂಚದಲ್ಲೇ ನಾವ್ ಯಾರಾದ್ರೂ ತುಂಬಾ ಶ್ರೀಮಂತರಿದ್ರೆ ನಾವು ಅವ್ರನ್ನ ನೋಡಿ ಎಷ್ಟು ಗೌರವ ಕೊಡ್ತೀವಿ ಅಲ್ವಾ. ಅವ್ರು ಎಷ್ಟು ಅಂದ್ರೆ ಅವ್ರ ಅಧಿಕಾರದಲ್ಲಿದ್ರೆ ಅಂತೂ ಇನ್ನ ಹೆಚ್ಚು ನಾವು ಗೌರವವನ್ನ ಕೊಡ್ತೀವಿ. ಆದ್ರೆ ಇಲ್ಲಿ ಕೃಷ್ಣ ಸಾಮಾನ್ಯ ಅಲ್ಲ ಅಲ್ವಾ. ಸೊ ಒಂದು ಚಿಕ್ಕ ಯಾವ್ದೋ ಒಂದು ಜಾಗಕ್ಕೆ ಅವರು ಒಡೆಯ ಅಲ್ಲ ಅಲ್ವಾ. ಇಡೀ ಈ ಪ್ರಪಂಚ ಎಷ್ಟಿದೆ ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೂ ಆಗೋದಿಲ್ಲ ಅಲ್ವಾ. ಅಂತಹ ಕೋಟ್ಯಾಂತರ ಪ್ರಪಂಚಗಳ ಒಡೆಯ ಅಲ್ವಾ. ಅದು ಬರೀ ಭೌತಿಕ ಪ್ರಪಂಚ ಒಂದೇ ಅಲ್ಲ, ಆಧ್ಯಾತ್ಮಿಕ ಪ್ರಪಂಚ ಇದಕ್ಕಿಂತ 3ರಷ್ಟು ದೊಡ್ಡದಿದೆ ನೋಡಿ. ಅಷ್ಟು ಏನು
ಜಾಗದ ಒಡೆಯನಾದಂತಹ ದೇವೋತ್ತಮ ಪರಮಪುರುಷ ಅವ್ರು ಏನ್ ಇಚ್ಛೆ ಪಡ್ತಾರೆ ಅಂತಂದ್ರೆ ನಾನು ದಾಸನಾಗ್ಬೇಕು, ಆ ದಾಸನಾಗಿ ನಾನು ಆ ರಸವನ್ನ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಇಚ್ಛೆ ಪಡ್ತಾರೆ. ಅಂದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು, ಆ ದಾಸ ಅಥವಾ ಆ ಭಕ್ತ ಆಗೋ ಭಾವ ಏನಿದೆ ಅದಕ್ಕಿಂತ ಯಾವುದು ದೊಡ್ಡದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಮುಂದೆ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದ್ರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಭಕ್ತರಾಗಿ ಅವ್ರು ಬಂದು ಅಂದ್ರೆ ಇಲ್ಲಿ ಒಂದು ಸಾಮಾನ್ಯ ಮನುಷ್ಯನ ತರ ಅಥವಾ ಒಂದು ಸಾಮಾನ್ಯ ಭಕ್ತನ ತರ ಅವರು ಒಂದು ಅವತಾರದಲ್ಲಿ ಬರ್ತಾರೆ. ಯಾರು? ದೇವೋತ್ತಮ ಪರಮ ಪುರುಷ ಅಲ್ವಾ? ಸೊ ಅವರು ಆ ತರ ಬಂದಾಗ ಅವರು ತಮ್ಮ ದೈವತ್ವವನ್ನ ಬಿಟ್ಕೊಡ್ತಾರೆ. ಆ ಪ್ರಭು ಅಂತ ಒಡೆಯ ಅಂತ ಏನ್ ಭಾವ ಇದೆಯೋ ಅದನ್ನ ಬಿಟ್ಟು ನಾನು ಸೇವಕ, ನಾನು ದಾಸ ಅನ್ನೋ ಒಂದು ಭಾವದಲ್ಲಿ ಬರ್ತಾರಲ್ಲ, ಅವಾಗ ಅವ್ರು ಏನು ಒಂದು ರಸವನ್ನ ಪಡಿತಾರೆ, ಯಾವ ಒಂದು ಸಂತೋಷವನ್ನ ಪಡಿತಾರೆ, ಆ ಒಂದು ಸಂತೋಷ, ಹರೇ ಕೃಷ್ಣ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಆ ಒಂದು ಸಂತೋಷ ಅವರು ಆ ಒಂದು ಒಡೆಯ ಅನ್ನೋ ಒಂದು ಅಥವಾ ಆ ಒಂದು ದೈವತ್ವ ಏನಿತ್ತೋ ಅದನ್ನ ವಹಿಸಿದಾಗ್ಲೂ ಸಹ ಅವ್ರಿಗೆ ಅಷ್ಟು ಸಂತೋಷ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಿದ್ದಾರೆ. ಅಂದ್ರೆ ಇಲ್ಲಿ ಏನ್ ಅರ್ಥ ಆಯ್ತು, ಆ ದಾಸ ಭಾವದಲ್ಲಿ ಅಷ್ಟು ಸಂತೋಷ ಇದೆ, ರಸ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ಅಲ್ವಾ. ನಾವ್ ಇದಕ್ಕಿಂತ ಮುಂಚೆ ನಾವು ಚರ್ಚೆ ಮಾಡಿದ್ವಿ ಅಲ್ವಾ. ಇವಾಗ ಒಂದು ಮಗುಗೆ ಅಲಂಕಾರ ಮಾಡಿದಾಗ ಆ ಮಗುಗಿನ ಯಾರಿಗ್ ತುಂಬಾ ಖುಷಿ ಆಗೋದು? ಅಲಂಕಾರ ಮಾಡಿಸ್ಕೊಂಡವ್ರಿಗೆ ಖುಷಿ ಆಗುತ್ತಾ ಅಥವಾ ಅಲಂಕಾರ ಮಾಡಿರೋರಿಗೆ ಖುಷಿ ಆಗುತ್ತಾ? ಮಾಡಿರೋರಿಗೆ, ತಾಯಿಗೆ. ಇಬ್ರಿಗೂ ಖುಷಿ ಆಗುತ್ತೆ. ಅದ್ರ ತಾಯಿಗೆ ತುಂಬಾ ಖುಷಿ ಆಗುತ್ತೆ ಅಲ್ವಾ. ಎಷ್ಟು ನೋಡಿ ನೋಡಿ ಸಂತೋಷ ಪಡ್ತಾ ಇರ್ತಾಳೆ ಅವಳು ಅಲ್ವಾ. ಸೊ ನನ್ ಮಗು ಎಷ್ಟು ಚಂದ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಅದೇ ತರ ನಾವ್ ಇವಾಗ ಭಗವಂತನಿಗೆ ನಾವು ಸೇವೆ ಮಾಡಿದಾಗ ಆ ಭಕ್ತ ಅಥವಾ ಆ ಸೇವಕ ಯಾರಿರ್ತಾನೋ ಅವ್ನಿಗೆ ತುಂಬಾ ಸಂತೋಷ ಆಗತ್ತೆ ಅಲ್ವಾ. ಇವಾಗ ನಮ್ಗೆ ಎಕ್ಸಾಂಪಲ್ ಏನ್ ಕೊಡ್ತಾರೆ, ನಮ್ಗೆ ಇದು ಭಾಗವತಮಲ್ಲೆಲ್ಲ ನಮ್ಗೆ ಅದ್ರದ್ದು ಎಕ್ಸಾಂಪಲ್ ಅನ್ನ ಕೊಡ್ತಾರೆ. ಇವಾಗ ಇವಾಗ ಏನು ಪುರುಷೋತ್ತಮ ಮಾಸ ಅಲ್ವಾ, ಭಗವಂತನಿಗೇನು ತುಪ್ಪ ದೀಪ ಹಚ್ಬೇಕು ಅಂತ ಹೇಳ್ತೀವಿ ಅಲ್ವಾ. ಒಂದ್ ತುಪ್ಪ ದೀಪ ಹಚ್ಚಿದ್ರೆ ಅದೇನ್ ಸಂತೋಷ ಸಿಗುತ್ತೆ ಭಗವಂತನಿಗೆ? ಹರೇ ಕೃಷ್ಣ, ಹರೇ ಕೃಷ್ಣ. ನಾವಿವಾಗ ತುಪ್ಪ ದೀಪ ಹಚ್ಬೇಕು ಅಂತ ಹೇಳಿದ್ದಾರೆ ಅಲ್ವಾ. ನೂರ್ ದೀಪ ಹಚ್ಚಿದ ಸಂತೋಷ ಸಿಗುತ್ತೆ ಮಾತಾಜಿ. ನೂರ್ ದೀಪ ಹಚ್ಚಿದ ಸಂತೋಷ ಸಿಗುತ್ತೆ ಮಾತಾಜಿ. ಅದೇ ಹೇಳಿದ್, ಒಂದ್ ದೀಪ ಹಚ್ಚಿದ್ರೆ ಭಗವಂತನಿಗೆ ಏನ್ ಸಿಗ್ಬೇಕಾಗಿದೆ ಅಲ್ವಾ. ಸೊ ಇವಾಗ ನಾನು ಯಾರು ಟಾಟಾ ಬಿರ್ಲಾ ಅವ್ರಿಗೆ ಹೋಗ್ಬಿಟ್ಟು ನಾನೇನೋ ಒಂದು 1000 ರೂಪಾಯಿ ಏನೋ ಒಂದು ಗಿಫ್ಟ್ ಕೊಟ್ರೆ ಅವ್ರಿಗೇನ್ ತುಂಬಾ ಅಷ್ಟು ಸಂತೋಷ ಆಗ್ಬಿಡುತ್ತಾ? ಅವ್ರ ಹತ್ರನೇ ಎಷ್ಟಿದೆ ಲೆಕ್ಕ ಎಣಿಸ್ಲಿಕ್ಕೆ ಲೆಕ್ಕ ಇಲ್ಲ, ಅಷ್ಟೊಂದಿದೆ ಅವ್ರ ಹತ್ರನೇ. ಅವಾಗ ನಾನೊಂದ್ ಚಿಕ್ಕದೊಂದು ಏನೋ ಒಂದು ಉಡುಗೊರೆ ಕೊಟ್ರೆ ಅದ್ ಯಾವ್ದಕ್ ಸಮ ಆಗತ್ತೆ ಅಲ್ವಾ. ಇವಾಗ ನಾವ್ ಮಾಡ್ತಿರೋದು ಅದನ್ನೇ. ನಾನೇನೋ ಒಂದು ಚಿಕ್ಕದೊಂದು ತುಪ್ಪದ ದೀಪವನ್ನ ನಾನು ಭಗವಂತನಿಗೆ ಬೆಳಗ್ತಾ ಇದ್ದೀನಿ ಅಲ್ವಾ. ಹೌದು ಮಾತಾಜಿ. ಅಲ್ವಾ, ಆ ಸೇವೆ ಮಾಡ್ತಾ ಇದೀವಿ. ಆದ್ರೆ ಇವಾಗ ನಮ್ಗೆ ಏನು ಸಂತೋಷ ಸಿಗ್ತಾ ಇದೆಯೋ ಇಲ್ವೋ? ಹೌದು ಮಾತಾಜಿ, ನಮಗ್ ಸಿಕ್ಕುತ್ತೆ. ಎಷ್ಟು ಸಂತೋಷ ಸಿಗ್ತಿದೆ ಅಲ್ವಾ. ನಾವ್ ನಿಜವಾಗಿ ಅರ್ಥದಲ್ಲಿ ನೋಡ್ಕೊಂಡ್ರೆ ಆ ಭಗವಂತ ಅವನ ದೇಹದಿಂದನೇ ಅಷ್ಟು ಪ್ರಕಾಶ ಬರ್ತಾ ಇದೆ ಅಲ್ವಾ, ಅಷ್ಟು ಉಜ್ವಲವಾಗಿದೆ. ಎಲ್ಲವೂ ಸಹ ಸ್ವಯಂ ಪ್ರಕಾಶ ಅಲ್ವಾ. ಒಂದು ಚಿಕ್ಕದೊಂದು ದೀಪ ಅವ್ರಿಗೆ ಏನು ಬೇಕಾಗಿಲ್ಲ ಅಲ್ವಾ. ಸೊ ಅದೇ ತರ ಸೇಮ್ ನಾವು ಲೆವೆಲ್ 1 ಅಲ್ಲಿ ನಾವು ಎಕ್ಸಾಂಪಲ್ ಅನ್ನ ಅರ್ಥ ಮಾಡ್ಕೊಂಡಿದೀವಲ್ವಾ. ಒಂದು ತಂದೆ ಮಗುವಿಗೆ ಚಾಕ್ಲೇಟ್ ಕೊಟ್ಟಾಗ, ಒಂದು ಚಿಕ್ಕ ಪೀಸ್ ಅನ್ನ ಕೊಟ್ಟಾಗ ತಂದ್ ಕೊಟ್ಟಿರೋದು ತಂದೆನೆ, ಆದ್ರೆ ಮಗು ಅದನ್ನ ತಿರುಗಿ ವಾಪಸ್ಸು ಒಂದು ಚಿಕ್ಕ ಪೀಸ್ ಅನ್ನ ಕೊಟ್ರೆ ತಂದೆಗೆ ಎಷ್ಟು ಸಂತೋಷ ಆಗತ್ತೆ ಅಲ್ವಾ. ಅದನ್ನೇ ನಾವ್ ಇವಾಗ ಇಲ್ಲಿ ಮಾಡ್ತಾ ಇರೋದು ಅಷ್ಟೇ. ಸೊ ಇವಾಗ ನಾವು ಒಂದು ತುಪ್ಪದ ದೀಪವನ್ನ ಹಚ್ಚಿದಾಗ, ಸೊ ಇವಾಗ ಆ ಭಗವಂತನಿಗೆ ನಾವು ಏನನ್ನೋ ನಾವು ಜಾಸ್ತಿ ಕೊಡ್ತಾ ಇಲ್ಲ ಅಲ್ವಾ. ಅವ್ರು ಕೊಟ್ಟಿರೋದನ್ನ ನಾವು ಮತ್ತೆ ಅವ್ರಿಗೆ ಅರ್ಪಿಸ್ತಾ ಇದೀವಿ. ಇವಾಗ ನಾವು ಜಲವನ್ನು ಸಹ ಅಷ್ಟೇ ಅಲ್ವಾ. ಗಂಗಾ ಜಲವನ್ನ ನಾವೇನ್ ಮಾಡ್ತೀವಿ, ಅರ್ಗೆ ಬಿಡ್ತೀವಿ ಅಲ್ವಾ. ಸ್ವಲ್ಪವನ್ನ ನಾವು ತಗೊಂಡ್ಬಿಟ್ಟು ಬೊಗಸೆಯಲ್ಲಿ ತಗೊಂಡು ಮತ್ತೆ ನಾವು ಅದನ್ನ ನೀರಿಗೆ ಬಿಡ್ತೀವಿ ಅಲ್ವಾ. ಏನ್ ಸಿಗುತ್ತೆ ಗಂಗಾ ಮಾತೆಗೆ ಅಲ್ವಾ? ಏನಾದ್ರೂ ಅದು ವ್ಯತ್ಯಾಸ ಆಯ್ತಾ? ಒಂದೇ ಒಂದು ಹಿಡಿ ನೀರು ಇಲ್ಲ ಅಲ್ವಾ. ಅಲ್ಲಿ ನಮ್ಮ ಭಾವ ಅಲ್ಲಿ ಗಂಗಾ ಮಾತೆಗೆ ಅದು ಆಪ್ಯಾಯತೆಯನ್ನ ಸಂತೋಷವನ್ನ ಕೊಡೋದು ಅಲ್ವಾ. ಸೂರ್ಯನಿಗೆ ನಾವೇನಾದ್ರೂ ಒಂದು ಚಿಕ್ಕ ದೀಪ ಆ ಸೂರ್ಯನಿಗೆ ಒಂದು ಚಿಕ್ಕ ದೀಪವನ್ನ ನಾವು ಹಚ್ಚಿದ್ರೆ ಏನ್ ಸಿಗುತ್ತೆ ಅಲ್ವಾ. ಸೂರ್ಯನಿಂದನೇ ಅಷ್ಟು ಮಾನವಾದ ಬೆಳಕು ಬರ್ತಾ ಇದೆ ಅಲ್ವಾ. ಅಂದ್ರೆ ನಮ್ಗೆ ಭಗವಂತ ನಮ್ಗೆ ಅವಕಾಶ ಕೊಡ್ತಾ ಇದ್ದಾನೆ, ನೀವು ಸಂತೋಷ ಪಡಿ ಅಂತ ಹೇಳ್ಬಿಟ್ಟು ಅಲ್ವಾ. ಆ ಒಂದು ಸೇವೆಯನ್ನ ಸ್ವೀಕರಿಸೋ ಮೂಲಕ ನಮ್ಗೆ ಸಂತೋಷ ಕೊಡ್ತಾ ಇದ್ದಾರೆ ಅಲ್ವಾ. ನೋಡಿ, ಇವಾಗ ಒಂದ್ ತಾಯಿಗೆ ಮಗುನೇ ಇಲ್ಲ ಅಂದ್ರೆ ಅವಳು ಯಾರಿಗ ಅಲಂಕಾರ ಮಾಡ್ತಾಳೆ? ಏನ್ ಸಂತೋಷ ಅವಳಿಗೆ ಅಲ್ವಾ. ನಮ್ಗೊಂದು ಭಗವಂತ ಅವಕಾಶ ಕೊಡ್ತಾ ಇದ್ದಾನೆ. ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ, ಈ ಮಾನವ ಜನ್ಮ ಅದು ನಾವಿಲ್ಲಿ ಇಂಡಿಯಾದಲ್ಲಿ ಹುಟ್ಟಿದೀವಿ, ಮತ್ತೆ ಅದನ್ನು ನಾವಿಲ್ಲಿ ಕೃಷ್ಣ ಪ್ರಜ್ಞೆಯ ಸಂಪರ್ಕಕ್ಕೆ ಬಂದಿದೀವಿ ಅಲ್ವಾ. ಮತ್ತೆ ಇಷ್ಟೆಲ್ಲ ಅವಕಾಶ ಇದ್ದಾಗ ಸೊ ನಾವ್ ಇದನ್ನೆಲ್ಲವನ್ನು ಸಹ ನಾವು ಸದ್ಬಳಕೆ ಮಾಡ್ಕೋಬೇಕು. ನಮ್ಗೆ ಗೊತ್ತಿಲ್ಲ ಮುಂದಿನ ಜನ್ಮದಲ್ಲಿ ನಾವ್ ಏನ್ ಆಗ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ ಅಲ್ವಾ. ಇವಾಗ ಎಷ್ಟೊಂದ್ ಜನಕ್ಕೆ ನೋಡಿ, ಅವರು ಭಾರತದಲ್ಲಿ ಹುಟ್ಟೇ ಇಲ್ಲ ಅಲ್ವಾ. ನಮ್ಗೆ ಭಾಗವತಮಲ್ಲಿ ಏನ್ ಹೇಳ್ತಾರೆ, ಸೊ ಭಗವಂತ ಇಲ್ಲಿ ಭೌತಿಕ ಪ್ರಪಂಚವನ್ನ ಹೇಗೆ ಸೃಷ್ಟಿ ಮಾಡಿದಾನೆ ಅಂತಂದ್ರೆ, ಸೊ ಇಲ್ಲಿ ನೀವೇನೇ ಮಾಡಿದ್ರು ಸಹ ಅದು ಭಗವಂತನ ಬಳಿಗೆ ಹೋಗ್ಬೇಕು, ಆ ತರನೇ ಅವನು ಮಾಡಿದಾನೆ. ಎಸ್ಪೆಷಲಿ ಇಂಡಿಯಾದಲ್ಲಿ, ಯಾಕಂದ್ರೆ ಇದನ್ನ ಏನಂತ ಕರೀತಾರೆ, ಈ ಒಂದು ಭೂಮಿಯನ್ನ ದೈವ ಭೂಮಿ ಅಂತ ಕರೀತಾರೆ ಅಲ್ವಾ. ದೈವ ಭೂಮಿ ನಮ್ದು ಅಲ್ವಾ. ಬೇರೆ ಅಂದ್ರೆ ಇವಾಗ ಬೇರೆದೆಲ್ಲನೂ ಸಹ ಅಂದ್ರೆ ಹೌದು ಇದು ಕರ್ಮ ಭೂಮಿನೇ ಇರ್ಬೋದು,
ಆದ್ರೆ ಅದರಲ್ಲಿ ಈ ಭಾಗ ಏನಿದೆ ಇಂಡಿಯಾ, ಇದು ದೈವ ಭೂಮಿ. ಹೇಗೆ ನಾವು ಎಕ್ಸಾಂಪಲ್ ತಗೋಬಹುದಂದ್ರೆ, ಇವಾಗ ಒಂದು ಮನೆಯಲ್ಲಿ ದೇವ್ರ ಮನೆ ಅಂತ ಒಂದು ಜಾಗ ಇದೆ ಅಲ್ವಾ. ಇಡೀ ಒಂದು ಈ ಒಂದು ಅರ್ತ್ ವರ್ಲ್ಡ್ ಏನಿದೆ ಅದ್ರ ಮೇಲೆ ಅಲ್ಲಿ ಈ ಭಾರತ ಭೂಮಿ ಅನ್ನೋದು ನೀವು ದೇವ್ರ ಮನೆ ಅಂತ ನೀವು ಅರ್ಥ ಮಾಡ್ಕೋಬಹುದು. ನೋಡಿ, ನೀವು ದೇವ್ರ ಮನೇಲಿ ಇದ್ಕೊಂಡು ನೀವೇನನ್ನ ಮಾಡ್ಬೇಕು. ನಾನಿವಾಗ ನಮ್ಮನೇಲಿ ದೇವ್ರ ಮನೆಗೆ ಹೋಗಿ ನಾನು ಊಟ ಮಾಡ್ತೀನಾ ಅಥವಾ ಬೇರೆ ಏನಾದ್ರು ಮಾಡ್ತೀನಾ? ಇಲ್ಲ ಬರೀ ಪೂಜೆ. ಇಲ್ಲ, ಪೂಜೆ ಅಲ್ವಾ. ಅಂದ್ರೆ ನಾವ್ ಇವಾಗ ದೇವ್ರ ಮನೇಲೆ ಇದ್ಕೊಂಡು ನಾವು ಸದ್ಬಳಕೆ ಮಾಡ್ಕೊಂತಿಲ್ಲ ಅಂತ ಅವಕಾಶ ಅಂತಂದ್ರೆ ನಮ್ಮನ್ನ ಏನಂತ ನಾವ್ ಅನ್ಕೋಬೇಕಾಗತ್ತೆ ಅನ್ಕೋಬೇಕು ಅಲ್ವಾ. ಎಷ್ಟು ದಡ್ರು ಅಂತ ನಾವ್ ಅನ್ಕೋಬೇಕಾಗತ್ತೆ ಅಲ್ವಾ. ಅದಕ್ಕೋಸ್ಕರ ನಾವ್ ಇದನ್ನ ಅರ್ಥ ಮಾಡ್ಕೋಬೇಕು. ನಾವ್ ಎಷ್ಟು ಭಾಗ್ಯವಂತರು ಅಂತ ಹೇಳ್ಬಿಟ್ಟು ನಾವು ಒಂದು ಕ್ಷಣ ನಾವು ಯೋಚನೆ ಮಾಡ್ತಾ ನಾವು ಕೃಷ್ಣನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಕೃಷ್ಣ ಫಾರ್ ಎವ್ರಿಥಿಂಗ್, ಥ್ಯಾಂಕ್ ಯು ಕೃಷ್ಣ ಫಾರ್ ಎವ್ರಿಥಿಂಗ್ ಅಂತ ಹೇಳ್ಬಿಟ್ಟು ನಾವು ಯಾವಾಗ್ಲೂ ಸಹ ಆ ಒಂದು ಭಾವದಲ್ಲಿ ನಾವು ಇರ್ಬೇಕು. ಸೊ ಅದಕ್ಕೆ ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದಾರೆ, ಭಗವಂತನಿಗೆ ಅಷ್ಟು ರುಚಿ ಸಿಗ್ತಾ ಇದೆ ಅವ್ರಿಗೆ. ಆ ಒಂದು ಭಕ್ತನಾಗಿ ಬಂದಾಗ, ಅವನು ದೇವರಾಗಿ ಆ ಒಡೆಯನಾಗಿ ಇದ್ದಾಗ ಅವನಿಗೆ ಎಷ್ಟು ಸಂತೋಷ ಸಿಗ್ತಿದ್ಯೋ ಅದಕ್ಕಿಂತ ಇದು ಮೇಲಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ಪ್ರಭುಪಾದ್ರು. ಸೊ ಶ್ಲೋಕ 112. ಮೂಲ ಭಕ್ತ ಅವತಾರ ಶ್ರೀ ಸಂಕರ್ಷಣ, ಭಕ್ತ ಅವತಾರ ತಾನ್ಹಿ ಅದ್ವೈತೇ ಗಣನ. ಹರೇ ಕೃಷ್ಣ ಮಾತಾಜಿ. ಗಾಯತ್ರಿ ದೇವಿ ಮಾತಾಜಿ. ಹರೇ ಕೃಷ್ಣ. ಛಾಯಾದೇವಿ ಮಾತಾಜಿ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಶ್ಲೋಕ 112. ಮೂಲ ಭಕ್ತ ಅವತಾರ ಶ್ರೀ ಸಂಕರ್ಷಣ, ಭಕ್ತ ಅವತಾರ ತಾನ್ಹಿ ಅದ್ವೈತೇ ಗಣನ. ಮೂಲ ಮೊಟ್ಟ ಮೊದಲ, ಭಕ್ತನ ಅವತಾರ ಆವಿರ್ಭಾವವು ಶ್ರೀ ಸಂಕರ್ಷಣನದು. ಭಕ್ತ ಅವತಾರ ತಾನ್ಹಿ ಅವರನ್ನು, ಅದ್ವೈತ ಆಚಾರ್ಯರನ್ನು ಗಣನ ಪರಿಗಣಿಸಲಾಗಿದೆ. ಅನುವಾದ ಭಾವಾರ್ಥ. ಪ್ರಭುಪಾದರಿಗೆ ಜಯವಾಗಲಿ. ಸಂಕರ್ಷಣನು ಮೂಲ ಭಕ್ತ ಅವತಾರ. ಶ್ರೀ ಅದ್ವೈತರು ಭಕ್ತ ಅವತಾರಗಳಲ್ಲಿ ಒಬ್ಬರೆಂದೇ ಪರಿಗಣಿಸಲಾಗಿದೆ. ಭಾವಾರ್ಥ. ಶ್ರೀ ಅದ್ವೈತ ಪ್ರಭುಗಳು ವಿಷ್ಣುವಿನ ವರ್ಗಕ್ಕೆ ಸೇರುತ್ತಾರಾದರೂ ಶ್ರೀ ಚೈತನ್ಯ ಮಹಾಪ್ರಭುಗಳ ಸಹಚರರಲ್ಲೊಬ್ಬರಾಗಿ ಅವರಲ್ಲಿ ಗೌರಾಂಗರಲ್ಲಿ ದಾಸತ್ವವನ್ನು ಪ್ರಕಟಿಸುತ್ತಾರೆ. ಭಗವಾನ್ ವಿಷ್ಣುವು ದಾಸನಾಗಿ ಅವತರಿಸಿದಾಗ ಅವನನ್ನು ಕೃಷ್ಣ ಭಕ್ತನೊಬ್ಬನ ಅವತಾರ ಎಂದು ಕರೆಯಲಾಗುತ್ತದೆ. ಮಹಾವೈಕುಂಠವೆಂದು ಕರೆಯಲಾದ ಆಧ್ಯಾತ್ಮಿಕ ವ್ಯೋಮದಲ್ಲಿ ವಿಷ್ಣುವಿನ ಅವತಾರವಾದ ಸಂಕರ್ಷಣನು 4 ಅವತಾರಗಳ ಪೈಕಿ ಪ್ರಮುಖ ಅವತಾರವಾಗಿರುತ್ತಾನೆ. ಅಷ್ಟೇ ಅಲ್ಲ, ಭಕ್ತನ ಮೂಲ ಅವತಾರವೂ ಆಗಿರುತ್ತಾನೆ. ಕಾರಣ ಸಮುದ್ರದ ಮೇಲೆ ಪವಡಿಸಿರುವ ಮಹಾವಿಷ್ಣುವು ಸಂಕರ್ಷಣನ ಪ್ರಕಟ ರೂಪ. ಶ್ರೀ ವಿಷ್ಣುವೇ ವ್ಯಕ್ತ ಜಗತ್ತಿನ ನಿಮಿತ್ತ ಹಾಗೂ ಉಪಾದಾನ ಕಾರಣಗಳ ಮೇಲೆ ಕಡೆಗಣ್ಣ ನೋಟ ಹಾಯಿಸುವ ಮೂಲ ದೇವೋತ್ತಮ ಪರಮಪುರುಷ. ಅದ್ವೈತ ಪ್ರಭುಗಳು ಮಹಾವಿಷ್ಣುವಿನ ಅವತಾರವೆಂದು ಸ್ವೀಕರಿಸಲಾಗಿದೆ. ಸಂಕರ್ಷಣನ ಸಕಲ ಸ್ವಾಂಶ ಪ್ರಕಟ ರೂಪಗಳು ಭಗವಾನ್ ಕೃಷ್ಣನ ಪರೋಕ್ಷ ವಿಸ್ತರಣೆಗಳೇ ಆಗಿವೆ. ಈ ಮಗ್ಗಲು ಅದ್ವೈತ ಪ್ರಭುಗಳನ್ನು ಗೌರಕೃಷ್ಣರ ನಿರಂತರ ದಾಸರನ್ನಾಗಿ ಮಾಡುತ್ತದೆ. ಆದ್ದರಿಂದ ಅದ್ವೈತ ಪ್ರಭುವರಿಯರನ್ನು ಭಕ್ತ ಅವತಾರ ಎಂದು ಸ್ವೀಕರಿಸಿರುವುದಾಗಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಅಲ್ವಾ. ಸೊ ಇವಾಗ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಸಂಕರ್ಷಣ ಮೂಲ ಭಕ್ತ ಅವತಾರ ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೇನೆ ಕೃಷ್ಣನಿಂದ ಬಲರಾಮ ಬರ್ತಾರೆ, ಬಲರಾಮನಿಂದ ಮೊದಲ ಚತುರ್ವ್ಯೂಹ ಬರ್ತಾರೆ. ಅದರಲ್ಲಿ ಸಂಕರ್ಷಣ ಮೊದಲ ಸಂಕರ್ಷಣ. ಅವ್ರನ್ನ ಏನ್ ಹೇಳ್ತಾರೆ, ಮೂಲ ಸಂಕರ್ಷಣ. ಆ ಮೂಲ ಸಂಕರ್ಷಣದಿಂದ ಯಾರು ಬರ್ತಾರೆ, ನಾರಾಯಣ ಬರ್ತಾರೆ. ನಾರಾಯಣನಿಂದ ಎರಡನೇ ಸಂಕರ್ಷಣ ಬರ್ತಾರೆ, ಎರಡನೇ ಚತುರ್ವ್ಯೂಹ ಬರ್ತಾರೆ. ಎರಡನೇ ಚತುರ್ವ್ಯೂಹದಲ್ಲಿ ಆ ಎರಡನೇ ಸಂಕರ್ಷಣದಿಂದ ಕಾಣೋದಕಶಾಹಿ ವಿಷ್ಣು ಬರ್ತಾರೆ. ಕಾಣೋದಕಶಾಹಿ ವಿಷ್ಣುವಿಂದ ಮತ್ತೆ ಬೇರೆ ಎಲ್ಲ ವಿಷ್ಣುಗಳು ಬರ್ತಾರೆ ಅಲ್ವಾ. ಸೊ ಇವಾಗ ನಮ್ಗೆ ಇಲ್ಲಿ ನಾವು ಏನನ್ನ ತಿಳ್ಕೊಂಡ್ವಿ, ಇದಕ್ಕಿಂತ ಮುಂಚೆನೂ ಸಹ ನಾವು ಅದ್ವೈತ ಆಚಾರ್ಯರು ಸೊ ಯಾವ ವಿಷ್ಣುವಿನ ವರ್ಗಕ್ಕೆ ಸೇರ್ತಾ ಇದ್ದಾರೆ, ಅವರು ನಮಗ್ ಗೊತ್ತಿರೋ ಹಾಗೇನೆ ವಿಷ್ಣು ತತ್ವಕ್ಕೆ. ವಿಷ್ಣು ತತ್ವಕ್ಕೆ ಅವರು ಸೇರ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಆಲ್ರೆಡಿ ಅವರು ಎರಡನೇ ಸಂಕರ್ಷಣನಿಂದ ಕಾರಣೋದಕಶಾಹಿ ವಿಷ್ಣು ಬಂದ್ಬಿಟ್ಟಿದ್ದಾರೆ ಅಲ್ವಾ. ಸೊ ಆ ಕಾರಣೋದಕಶಾಹಿ ವಿಷ್ಣುವಿನಿಂದ ಇಲ್ಲಿ ಅದ್ವೈತಾಚಾರ್ಯರು ಬರ್ತಾ ಇರೋದು. ಅಂದ್ರೆ ಇವರು ವಿಷ್ಣುವಿನ ಅಂಶ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಲ್ವಾ. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಕಾರಣೋದಕಶಾಹಿ ವಿಷ್ಣು ಇದಾರಲ್ಲ, ಅವ್ರಿಗಿನ ಮುಂಚೆ ಇರೋರೆಲ್ಲರೂ ಸಹ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇದ್ದಾರೆ ಅಲ್ವಾ. ಸೊ ಈ ಕಾರಣೋದಕಶಾಹಿ ವಿಷ್ಣು ಎಲ್ಲಿದ್ದಾರೆ, ಸೊ ಅವ್ರೂ ಸಹ ಆಧ್ಯಾತ್ಮಿಕ ಪ್ರಪಂಚದಲ್ಲೇನೆ ಇದ್ದಾರೆ. ಆದ್ರೆ ಎಲ್ಲಿದ್ದಾರೆ ಅವರು, ಆ ಒಂದು ಬ್ರಹ್ಮ ಜ್ಯೋತಿ ಎಲ್ಲಿದೆಯೋ ಆ ಒಂದು ಭಾಗದಲ್ಲಿ ಅವರು ಇದ್ದಾರೆ. ಆಧ್ಯಾತ್ಮಿಕ ಆಕಾಶ ಅಂತ ನಾವೇನ್ ಕರಿತೀವೋ ಅದರ ಒಂದು ಮೂಲೆಯಲ್ಲಿ ಅವರು ಇದ್ದಾರೆ. ಎಲ್ಲಿ ಈ ಒಂದು ಭೌತಿಕ ಪ್ರಪಂಚ
ಇದೆಯೋ ಅಲ್ಲಿ ಅವರಿದ್ದಾರೆ ಅಲ್ವಾ. ಸೊ ಅಂದ್ರೆ ಇಲ್ಲಿ ಆ ಅದ್ವೈತಾಚಾರ್ಯರು ವಿಷ್ಣುವಿನ ಒಂದು ಅಂಶ ವಿಸ್ತರಣೆ ಅಲ್ವಾ. ಆದ್ರೆ ಇಲ್ಲಿ ಆ ವಿಷ್ಣು ಯಾರಿಂದ ಬರ್ತಾ ಇದಾರೆ ಅಂತ ನಾವು ನೋಡ್ಕೊಂಡು ಹೋದ್ರೆ ಅವರು ಸಂಕರ್ಷಣದಿಂದ ಬರ್ತಾ ಇದ್ದಾರೆ ಅಲ್ವಾ. ಸೊ ಈ ಸಂಕರ್ಷಣ ಅಂತ ನಾವ್ ಏನ್ ಹೇಳ್ತಾ ಇದೀವಿ, ಅಥವಾ ನಾವ್ ನಿನ್ನೆ ನಾವು ತಿಳ್ಕೊಂಡಿರೋ ಹಾಗೇನೆ ಬಲರಾಮ ಅಲ್ವಾ, ಬಲರಾಮನಿಂದ ಸಂಕರ್ಷಣ ಬರ್ತಾ ಇದ್ದಾರೆ. ಸೊ ಬಲರಾಮನೇ ಆ ಒಂದು ದಾಸತ್ವದ ಮೂಲ ಅಲ್ವಾ. ಸೊ ಇವಾಗ ಬಲರಾಮನಿಂದ ಇವಾಗ ಯಾರು ಬರ್ತಾ ಇರೋದು, ಸಂಕರ್ಷಣ. ಅದಕ್ಕೆ ಇಲ್ಲಿ ಸಂಕರ್ಷಣನ್ನು ಸಹ ಅವ್ರನ್ನ ಮೂಲ ಭಕ್ತ ಅವತಾರ ಅಂತ ಕರೀತಾ ಇದ್ದಾರೆ. ಅವರು ಆ ಒಂದು ಭಕ್ತ ಒಂದು ಮನಸ್ಥಿತಿಯಲ್ಲೇನೆ ಅವ್ರು ಬಂದಿರೋದು. ನಾವು ನೆನ್ನೆ ತಿಳ್ಕೊಂಡ್ವಲ್ಲ ಇದಕ್ಕಿಂತ ಮುಂಚೆ. ಸೊ ಕೃಷ್ಣ ಅವ್ರು ಎಲ್ಲರನ್ನ ಅವರು ಸೃಷ್ಟಿ ಮಾಡಿರೋದು, ಅವರು ಎಲ್ಲರೂ ಸಂತೋಷ ಪಡ್ಲಿ, ಅವ್ರೆಷ್ಟು ಸಂತೋಷ ಪಡ್ತಾ ಇದಾರೆ ಅದೇ ತರ ತನ್ನೆಲ್ಲ ವಿಸ್ತರಣೆಗಳು ಸಹ ಸಂತೋಷ ಪಡ್ಲಿ ಅಂತ ಅವರು ಸೃಷ್ಟಿ ಮಾಡ್ತಾರೆ. ಆದ್ರೆ ಇಲ್ಲಿ ಇವ್ರಿಗೆಲ್ಲ ಯಾವ ಭಾವ ಇದೆ ನೋಡಿ, ಅವ್ರಿಗೆಲ್ಲರಿಗೂ ಸಹ ಭಗವಂತನಿಗೆ ಸೇವೆ ಮಾಡ್ಬೇಕು ಅಂತ ಭಾವ ಇದೆ. ಅದಕ್ಕೇನೆ ಇಲ್ಲಿ ಹೇಳ್ತಾ ಇದಾರೆ ಎಲ್ಲರೂ ಸಹ ಆ ಭಕ್ತಾವತಾರದಲ್ಲೇ ಇದ್ದಾರೆ. ಆ ಬಲರಾಮನಿಂದ ಮೊದಲ ಒಂದು ವಿಸ್ತರಣೆ ಆದಂತಹ ಬಲರಾಮನಿಂದ ಇಟ್ಕೊಂಡು ಎಲ್ಲರನ್ನೂ ಸಹ ಭಕ್ತರ ಒಂದು ಭಾವದಲ್ಲೇನೆ ಇದ್ದಾರೆ. ಸೊ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಅವರು ಹೇಳ್ತಾ ಇದ್ದಾರೆ. ಸೊ ಇದು ಅದ್ವೈತಾಚಾರ್ಯರು ವಿಷ್ಣುವಿನ ವರ್ಗಕ್ಕೆ ಸೇರ್ತಾರೆ. ಆದ್ರೂ ಸಹ ಅವರು ಚೈತನ್ಯ ಮಹಾಪ್ರಭುಗಳು ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ಅವರ ಒಂದು ಆಪ್ತ ಸಹಚರರಲ್ಲಿ ಒಬ್ಬರಾಗಿ ಅವರು ಬರ್ತಾರೆ. ಬಂದು ಅವರು ಆ ದಾಸ ಭಾವವನ್ನು ಅವರು ಸ್ವೀಕರಿಸ್ತಾರೆ, ಅವರು ಪ್ರಕಟಗೊಳ್ತಾರೆ ಅವರು. ಮತ್ತೆ ಇಲ್ಲಿ ಭಗವಾನ್ ವಿಷ್ಣುವು ದಾಸನಾಗಿ ಅವತರಿಸಿದಾಗ ಅವನನ್ನು ಕೃಷ್ಣ ಭಕ್ತನ ಅವತಾರ ಎಂದು ಕರೆಯಲಾಗುತ್ತದೆ. ನೋಡಿ, ಅವರು ಇಲ್ಲಿ ದಾಸನ ಒಂದು ಭಾವದಲ್ಲಿ ಬಂದಾಗ ನಾವು ಅವ್ರನ್ನ ಇಲ್ಲಿ ದೇವರು ಅಂತ ನಾವು ಇಲ್ಲಿ ಪರಿಗಣಿಸ್ತಾ ಇಲ್ಲ. ಅವನು ಆ ದಾಸ ಭಾವದಲ್ಲೇನೆ ಅವರು ಬರ್ತಾರೆ. ಅದಕ್ಕೆ ಅವ್ರನ್ನ ನಾವ್ ಇವಾಗ ಏನಂತ ಕರಿತಾ ಇದೀವಿ, ಕೃಷ್ಣ ಭಕ್ತ ಅಂತ ನಾವು ಕರಿತಾ ಇದೀವಿ ಅಲ್ವಾ. ಕೃಷ್ಣ ಭಕ್ತ ಅಂತ ನಾವು ಕರಿತಾ ಇದೀವಿ ಆ ಅವತಾರವನ್ನ, ಈಗ ಅದ್ವೈತ ಆಚಾರ್ಯರನ್ನ. ಮಹಾವೈಕುಂಠವೆಂದು ಕರೆಯಲಾದ ಆಧ್ಯಾತ್ಮಿಕ ಹೋಮದಲ್ಲಿ ವಿಷ್ಣುವಿನ ಅವತಾರವಾದ ಸಂಕರ್ಷಣನು 4 ಅವತಾರಗಳ ಪೈಕಿ ಪ್ರಮುಖ ಅವತಾರವಾಗಿರುತ್ತಾನೆ ಅಲ್ವಾ. ಈ ವೈಕುಂಠದಲ್ಲಿ, ಸೊ ಅದು ಆಧ್ಯಾತ್ಮಿಕ ಲೋಕದಲ್ಲಿ ಇರುವಂತದ್ದು. ಆಧ್ಯಾತ್ಮಿಕ ಲೋಕದಲ್ಲಿ ಗೋಲೋಕ ವೃಂದಾವನ ಇದೆ, ಮತ್ತೆ ಈ ವೈಕುಂಠ ಇದೆ. ಈ ವೈಕುಂಠದಲ್ಲಿ ನಮ್ಮ ಏನು ಮೊದಲ ಚತುರ್ವಿವಾಹ, ಎರಡನೇ ಚತುರ್ವಿವಾಹ ಇದ್ದಾರೆ. ಅದರಲ್ಲಿ ಮೂಲರಾದವರು ಯಾರು ಅಂತಂದ್ರೆ ಸಂಕರ್ಷಣ ಅಲ್ವಾ. ಅಷ್ಟೇ ಅಲ್ಲ, ಅವನು ಭಕ್ತನ ಮೂಲ ಅವತಾರವೂ ಆಗಿರ್ತಾನೆ. ಯಾರೇ ಭಕ್ತ ಅಂತ ನಾವು ಅನ್ಕೊಂಡ್ರು ಸಹ ಅವ್ರು ಯಾರಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋದ್ರೆ ಅದು ಸಂಕರ್ಷಣ. ಅವರೇನೆ ಯಾವುದೇ ಭಕ್ತನ ಮೂಲ ಯಾರು ಅಂತಂದ್ರೆ ಸಂಕರ್ಷಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಭಕ್ತನ ಮೂಲ ಅವತಾರವೂ ಆಗಿರುತ್ತಾನೆ. ಕಾರಣ ಸಮುದ್ರದ ಮೇಲೆ ಪವಡಿಸಿರುವ ಮಹಾವಿಷ್ಣುವು ಸಂಕರ್ಷಣನ ಪ್ರಕಟ ರೂಪ ಅಲ್ವಾ. ಸೊ ಅಂದ್ರೆ ಈ ಭೌತಿಕ ಜಗತ್ತಿನ ಜೊತೆ ಕನೆಕ್ಷನ್ ಇರೋದು ಯಾರಿಗೆ ಅಂತಂತಂದ್ರೆ ಈ ಯಾರು ಕಾರಣೋದಕಶಾಹಿ ವಿಷ್ಣು. ಕಾರಣೋದಕಶಾಹಿ ವಿಷ್ಣು ಯಾರಿಂದ ಬರ್ತಾ ಇದಾರೆ, ನಾವ್ ಇವಾಗ ಆಧ್ಯಾತ್ಮಿಕ ಪ್ರಪಂಚವನ್ನ ತಗೊಂಡ್ರೆ ಯಾರಿಂದ ಬರ್ತಾ ಇದಾರೆ, ಅವರು ಸಂಕರ್ಷಣೆಯಿಂದ ಅವರು ಬರ್ತಾ ಇದಾರೆ. ಸೊ ಅದಕ್ಕೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಈ ಮಹಾವಿಷ್ಣು, ಆ ಕಾರಣೋದಕಶಾಹಿ ವಿಷ್ಣು ಅಂತ ನಾವು ಕರಿತೀವಿ ಅಲ್ಲ, ಕಾರಣೋದಕಶಾಹಿ ವಿಷ್ಣು ಅಂದ್ರೆ ಬೇರೆ ಅಲ್ಲ, ಮಹಾವಿಷ್ಣು ಅಂದ್ರೆ ಬೇರೆ ಅಲ್ಲ. ಸೊ ಅವರ ಪ್ರಕಟ ರೂಪ ಯಾರು ಅಂತಂದ್ರೆ ಅವರು ಸಂಕರ್ಷಣನ ಪ್ರಕಟ ರೂಪ ಯಾರು ಅಂತಂದ್ರೆ ಈ ಕಾರಣೋದಕಶಾಹಿ ವಿಷ್ಣು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ ವಿಷ್ಣುವೇ ವ್ಯಕ್ತ ಜಗತ್ತಿನ ನಿಮಿತ್ತ ಹಾಗೂ ಉಪದಾನ ಕಾರಣಗಳ ಮೇಲೆ ಕಡೆಗಣ್ಣ ನೋಟ ಹಾಯಿಸುವ ಮೂಲಕ ದೇವೋತ್ತಮ ಪರಮಪುರುಷ. ಮತ್ತೆ ನೋಡಿ, ಈ ಒಂದು ಭೌತಿಕ ಪ್ರಪಂಚಕ್ಕೆ ತಗೊಂಡ್ರೆ ಸೊ ಯಾರು ಒಂದು ದೇವೋತ್ತಮ ಪರಮಪುರುಷ ಅಂತ ನಮ್ಗೆ ಅನ್ಸುತ್ತೆ, ಈ ವಿಷ್ಣುವೇ ಅಲ್ವಾ. ಇವಾಗ ಕಾರಣೋದಕಶಾಹಿ ವಿಷ್ಣು ಏನ್ ಮಾಡ್ತಾರೆ, ಅವರು ತಮ್ಮ ನೋಟದಿಂದ ಅಲ್ವಾ, ದೃಷ್ಟಿಯಿಂದ ಸೃಷ್ಟಿ ಮಾಡ್ತಾರೆ ಅಲ್ವಾ. ಹೇಗೆ ಸೃಷ್ಟಿ ಆಯ್ತು, ನಮ್ಗೇನಾದ್ರು ಹಂಗಾಗುತ್ತಾ? ನಾವ್ ಯಾರು ಹಿಂಗೇನಾದ್ರು ನಾವು ಕಣ್ಣು ಬಿಟ್ಟು ನೋಡಿದಾಗ ಸೃಷ್ಟಿ ಏನಾದ್ರು ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ. ಆದ್ರೆ ದೇವೋತ್ತಮ ಪರಮ ಪುರುಷನ ಕೈಯಲ್ಲಿ ಸಾಧ್ಯ ಇದೆ ಅಲ್ವಾ. ಅವರು ಜಸ್ಟ್ ದೃಷ್ಟಿಯಿಂದಲೇ ಅವರು ಸೃಷ್ಟಿಯನ್ನ ಮಾಡ್ತಾರೆ. ಯಾವ್ದ್ರ ಮೇಲೆ ಅವರು ದೃಷ್ಟಿಯನ್ನ ಹಾಯಿಸ್ತಾ ಇದ್ದಾರೆ, ಈ ಒಂದು ಏನ್ ಹೇಳ್ತಾರೆ ಅದು ಪ್ರಧಾನ. ಸೊ ಆ ಪ್ರಧಾನ ಅಂತ ಏನ್ ಹೇಳ್ತಾರೋ ಅದ್ರ ಮೇಲೆ ಅವರು ದೃಷ್ಟಿ ಹಾಯಿಸಿದಾಗ ಏನಾಯ್ತು, ಅಲ್ಲಿ ಸೃಷ್ಟಿ ಆಗೋಯ್ತು ಅಲ್ವಾ. ಈ ಭೌತಿಕ ಪ್ರಪಂಚಗಳು ಎಷ್ಟೊಂದು ಕೋಟ್ಯಾಂತರ ಬ್ರಹ್ಮಾಂಡಗಳು ಸೃಷ್ಟಿ ಆಯ್ತು ಅಲ್ವಾ. ಕೋಟ್ಯಾಂತರ ಬ್ರಹ್ಮಾಂಡಗಳು ಸೃಷ್ಟಿ ಆದ್ಮೇಲೆ ಏನಾಗುತ್ತೆ, ಕಾರಣೋದಕಶಾಹಿ ವಿಷ್ಣುವಿನಿಂದ ಯಾರು ಬರ್ತಾರೆ, ಗರ್ಭೋದಕಶಾಹಿ ವಿಷ್ಣು ಬರ್ತಾರೆ. ಗರ್ಭೋದಕಶಾಹಿ ವಿಷ್ಣು ಏನ್ ಮಾಡ್ತಾರೆ, ಅವ್ರೇನ್ ಮಾಡ್ತಾರೆ, ಎಲ್ಲಾ ಬ್ರಹ್ಮಾಂಡ ಒಳಗೆ ಸೇರ್ಕೊಳ್ತಾರೆ, ಪ್ರತಿಯೊಂದು ಬ್ರಹ್ಮಾಂಡದೊಳಗೂ ಹೋಗ್ತಾರೆ. ಸೊ ಇವಾಗ ಕಾರಣೋದಕಶಾಹಿ ವಿಷ್ಣು ಎಷ್ಟು ಜನ ಇದ್ದಾರೆ, ಕಾರಣೋದಕಶಾಹಿ ವಿಷ್ಣು ಎಷ್ಟು ಜನ ಇದ್ದಾರೆ, ಒಬ್ರೇ ಅಲ್ವಾ. ಆದ್ರೆ ಗರ್ಭೋದಕಶಾಹಿ ವಿಷ್ಣು ಎಷ್ಟಿದ್ದಾರೆ, ಒಬ್ರೇ. ಇನ್ಯೂಮರಬಲ್ ಪ್ರತಿ ಬ್ರಹ್ಮಾಂಡಕ್ಕೂ. ಗರ್ಭೋದಕಶಾಹಿ ವಿಷ್ಣು ಎಷ್ಟು ಬ್ರಹ್ಮಾಂಡಗಳಿದೆಯೋ ಅಷ್ಟು ಬ್ರಹ್ಮಾಂಡಗಳಲ್ಲೂ ಗರ್ಭೋದಕಶಾಹಿ ವಿಷ್ಣು ಹೋಗ್ತಾರೆ ಅಲ್ವಾ. ಸೊ ಕ್ಷೀರೋದಕಶಾಹಿ ವಿಷ್ಣು ಎಷ್ಟಿದ್ದಾರೆ, ಅವ್ರು ಎಲ್ಲಾ ಜೀವಿಗಳಿಗೂ ವಿಷಯಗಳಿಗೂ. ಕ್ಷೀರೋದಕಶಾಹಿ ವಿಷ್ಣು ಅವರು ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಒಬ್ಬೊಬ್ರೆ ಇರೋದು. ಅವರಿಂದ ಯಾರು ಬರ್ತಾರೆ, ಅವರಿಂದ ಪರಮಾತ್ಮ ಬರ್ತಾರೆ.
ಪರಮಾತ್ಮ ಬಂದು ಅವರು ಪ್ರತಿಯೊಂದು ಕಣದಲ್ಲೂ ಅವ್ರು ಇರ್ತಾರೆ ಅಲ್ವಾ. ಅಣು, ರೇಣು, ತೃಣ, ಕಾಷ್ಟ ಅಂತ ನಾವೇನ್ ಹೇಳ್ತೀವೋ ಎಲ್ಲದ್ರಲ್ಲೂ ಸಹ ಆ ಪರಮಾತ್ಮ ಇರ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ, ಸೊ ನಿಮಿತ್ತ ಕಾರಣ ಮತ್ತೆ ಉಪಾದಾನ ಕಾರಣ. ಮಲ್ಲಿಕಾ ಮಾತಾಜಿ ಹೇಳಿ ಮಾತಾಜಿ, ನಿಮಿತ್ತ ಕಾರಣ ಮತ್ತೆ ಉಪಾದಾನ ಕಾರಣ ಅಂದ್ರೆ ಏನು ಅಂತ. ಅಂದ್ರೆ ಮಟೀರಿಯಲ್ ಕಾಸ್ ಮತ್ತೆ ಕಂಪ್ಲೀಟ್ ಸರ್ವಕಾರಣ ಕಾರಣ ಎರಡು ಕೂಡ. ಅಂದ್ರೆ ಮೆಟೀರಿಯಲ್ ಕಾಸಿಗೂ ಅವರೇ ಕಾರಣ, ಮತ್ತೆ ಫುಲ್ ಕಾಸು ಎಲ್ಲ ಕಾರಣಕ್ಕೂ ಅವರೇ ಕಾರಣ. ಇದು ಎರಡು. ನಿಮಿತ್ತ ಅಂದ್ರೆ ಮೆಟೀರಿಯಲ್, ಉಪಾದಾನ ಅಂತಂದ್ರೆ ಫೈನಲ್, ಅವರೇ ಕಾರಣ. ಇಮಿಡಿಯೇಟ್ ಕಾಸ್. ನಿಮಿತ್ತ ಅಂದ್ರೆ ಇಮಿಡಿಯೇಟ್ ಕಾಸ್. ಇವಾಗ ಯಾರು ಮಡಕೆ ಯಾರು ಮಾಡಿದ್ರೆ ಅಂದ್ರೆ ನೀವ್ ಯಾರೇ ಹೇಳ್ತೀರಾ, ಕುಂಬಾರ ಅಂತ ಹೇಳ್ತೀರಾ ಅಲ್ವಾ. ಆದ್ರೆ ಮೂಲ ಕಾರಣ ಅಂದ್ರೆ ಯಾರು ಹೇಳ್ತೀರಾ, ಭಗವಂತ ಅಂತ ಹೇಳ್ತೀರಾ, ಭಗವಂತ ಅಥವಾ ವಿಷ್ಣು, ಭಗವಂತ ಅಂತ ಹೇಳ್ತೀರಾ. ಅದೇ ತರನೇ ಸೊ ಇಲ್ಲಿ ನಿಮಿತ್ತ ಮತ್ತೆ ಉಪದಾನ, ಈ ಭೌತಿಕ ಪ್ರಪಂಚದ ನಿಮಿತ್ತ ಅಂದ್ರೆ ಇಮಿಡಿಯೇಟ್ ಕಾಸು ಮತ್ತೆ ಅಲ್ಟಿಮೇಟ್ ಕಾಸ್ ಅವರೇ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೇಗೆ ಸೃಷ್ಟಿ ಮಾಡಿದ್ರು ದೃಷ್ಟಿಯಿಂದ ಅವರು ಸೃಷ್ಟಿಯನ್ನ ಮಾಡ್ತಾರೆ. ಸೊ ಅದ್ವೈತ ಮಹಾಪ್ರಭುಗಳು ಮಹಾವಿಷ್ಣುವಿನ ಅವತಾರವೆಂದು ಸ್ವೀಕರಿಸಲಾಗಿದೆ. ಈಗ 3 ವಿಷ್ಣುಗಳಲ್ಲಿ ಅದ್ವೈತ ಆಚಾರ್ಯರು ಯಾರ ಒಂದು ವಿಸ್ತರಣೆ, ಮಹಾವಿಷ್ಣು ಅಥವಾ ಕಾರಣೋದಕಶಾಹಿ, ಕಾರಣೋದಕಶಾಹಿ ವಿಷ್ಣುವಿನ ಅವತಾರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಂಕರ್ಷಣನ ಸಕಲ ಸ್ವ ಅಂಶ ಪ್ರಕಟ ರೂಪಗಳು ಭಗವಾನ್ ಕೃಷ್ಣನ ಪರೋಕ್ಷ ವಿಸ್ತರಣೆಗಳೇ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಸಂಕರ್ಷಣದ ಯಾರೆಲ್ಲ ನಾವ್ ಇವಾಗ ಹೇಳ್ತಾ ಇದೀವಿ, ಮಹಾವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು, ಮತ್ತೆ ಕ್ಷೀರೋದಕಶಾಹಿ ವಿಷ್ಣುವಿನಿಂದ ಮತ್ತೆ ದಶಾವತಾರಗಳೆಲ್ಲ ಬರುತ್ತೆ. ಅವರೆಲ್ಲರೂ ಸಹ ನಾವ್ ಇವಾಗ ಸಂಕರ್ಷಣ ಅಂತ ಹೇಳ್ತಿರ್ಬೋದು, ಆದ್ರೆ ನಾವು ಮೂಲ ಫೈನಲ್ ಮೂಲವನ್ನ ನೋಡ್ಕೊಂಡು ಹೋದ್ರೆ ಯಾರ ಅವತರಣೆ ಅವರು, ಅವರೆಲ್ಲರನ್ನೂ ಸಹ ಕೃಷ್ಣನ ಪರೋಕ್ಷ ವಿಸ್ತರಣೆಗಳು ಅಂತ ಹೇಳ್ತಾ ಇದ್ದಾರೆ. ಈ ಮಗ್ಗುಲು ಅದ್ವೈತ ಪ್ರಭುಗಳನ್ನು ಗೌರ ಕೃಷ್ಣರ ನಿರಂತರ ದಾಸರನ್ನಾಗಿ ಮಾಡುತ್ತದೆ. ಸೊ ಅದಕ್ಕೋಸ್ಕರ ನಮ್ಗೆ ಕೊನೆಗೆ ಏನ್ ಹೇಳ್ತಾ ಇದ್ದಾರೆ, ಹೌದು ಈಗ ಅದ್ವೈತಾಚಾರ್ಯರು ಮಹಾವಿಷ್ಣುವಿನಿಂದ ಬಂದಿದ್ದಾರೆ. ಮಹಾವಿಷ್ಣು ಹೌದು ಸಂಕರ್ಷಣನ ಪ್ರಕಟ ರೂಪ ಹೌದು, ಆದ್ರೆ ನಾವು ಮೂಲವನ್ನ ನೋಡ್ಕೊಂಡು ಹೋದ್ರೆ ಕೃಷ್ಣ, ಎಲ್ಲರ ಒಂದು ಮೂಲ ಬಂದು ಕೃಷ್ಣ. ಅದಕ್ಕೆ ಇಲ್ಲಿ ಅದ್ವೈತಾಚಾರ್ಯರು ಯಾರ ದಾಸರಾಗಿ ಬಂದಿದ್ದಾರೆ ಅಂತ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ, ಕೃಷ್ಣನ ದಾಸರಾಗಿ, ಅಂದ್ರೆ ಗೌರ ಕೃಷ್ಣ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ದಾಸರಾಗಿ ಬಂದಿದ್ದಾರೆ ಅಂತ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಆದ್ದರಿಂದ ಅದ್ವೈತ ಪ್ರಭುವರಿಯರನ್ನ ಭಕ್ತ ಅವತಾರ ಎಂದು ಸ್ವೀಕರಿಸುವುದಾಗಿದೆ. ಹೌದು, ನಮ್ಗೆ ಇವಾಗ ಮಹಾವಿಷ್ಣು ಅಂತಂದ್ರೆ ಅವ್ರ ಪ್ರಭು ಅನ್ಸುತ್ತೆ ಅಲ್ವಾ, ಹೌದು ಅವರ ವಿಸ್ತರಣೆ. ಆದ್ರೆ ಅವ್ರು ಇವಾಗ ಯಾವ ಒಂದು ಭಾವದಲ್ಲಿ ಬಂದಿದ್ದಾರೆ, ಭಕ್ತನಾಗಿ ಬಂದಿದ್ದಾರೆ. ಅದಕ್ಕೆ ಅವ್ರು ಪ್ರಭು ಇರ್ಬೋದು, ಆದ್ರೆ ಅವ್ರನ್ನ ಈಗ ಭಕ್ತ ಅವತಾರ ಅಂತ ಹೇಳ್ಬಿಟ್ಟು ನಾವು ಕರಿತಾ ಇದೀವಿ ಅಂತ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ. ಅವ್ರ ಪ್ರಭು ಒಡೆಯ, ಆದ್ರೆ ಅವರು ಈಗ ಯಾವ ಒಂದು ಪಾರ್ಟ್ ಅನ್ನ ಮಾಡ್ತಾ ಇದ್ದಾರೆ, ಅವರು ಭಕ್ತನ ಪಾರ್ಟ್ ಅನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಹೌದು. ಇವಾಗ ನೋಡಿ ನನ್ನನ್ನ ಕೂಗ್ತಾರೆ ಅಲ್ವಾ, ಈಗ ನಮ್ಮ ಮನೆಯವ್ರು ನನ್ನನ್ನ ಕೂಗ್ತಿದ್ರೆ ನಾನು ಇವಾಗ ಇಲ್ಲಿ ಕೇಳಿಸ್ಕೊತಾ ಇದೀನಿ, ಪಾಠ ಮಾಡ್ತಾ ಇದೀನಿ, ಕೇಳಿಸ್ಕೊತಾ ಇದೀನಿ ಅಲ್ವಾ. ಇವಾಗ ನಾನು ಹೋಗ್ಬೇಕಂದ್ರೆ ನಾನೇ ಹೋಗ್ಬೇಕು ಅಲ್ವಾ, ಆದ್ರೆ ಭಗವಂತನಿಗೆ ಹಂಗಲ್ಲ ಅಲ್ವಾ. ಇವಾಗ ಯಾವ್ದೋ ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ಭಗವಂತ ತಾನೇ ಹೋಗಿ ಮಾಡೋದ್ ಬೇಕಾಗಿಲ್ಲ, ಅವರು ತಮ್ಮನ್ನ ತಾವು ವಿಸ್ತರಿಸ್ಕೊತಾರೆ. ಆ ಒಂದು ಕಾರ್ಯಕ್ಕೆ ಬೇಕಾಗಿರೋ ತರ ಅವರು ವಿಸ್ತರಿಸ್ಕೊತಾರೆ ಅವರನ್ನ ಅಲ್ವಾ. ಇವಾಗ ನೋಡಿ ನರಸಿಂಹನಾಗಿ ಹೋಗ್ಬೇಕಾದ್ರೆ ಅವ್ರು ಆ ಒಂದು ಕಾರ್ಯಕ್ಕೆ ಅವರು ನರಸಿಂಹ ರೂಪದಲ್ಲಿ ಬರ್ತಾರೆ ಅಲ್ವಾ. ಸೊ ಇವಾಗ ನಾನು ಅಡ್ಗೆ ಮನೆಗೆ ಹೋದಾಗ ನಾನು ರೇಷ್ಮೆ ಸೀರೆ ಉಟ್ಕೊಂಡು ಹೋಗಲ್ಲ ಅಲ್ವಾ. ರೇಷ್ಮೆ ಸೀರೆ ಉಟ್ಕೊಂಡು ಬದಲು ನಾನು ಮಾಮೂಲಿ ಸೀರೆ ಉಟ್ಕೊಂಡು ಹೋಗ್ತೀನಿ. ನಾನು ಅಕಸ್ಮಾತ್ ಏನಾದ್ರು ಗಾರ್ಡನ್ ಕೆಲಸ ಮಾಡ್ಬೇಕಂತಂದ್ರೆ ನಾನು ರೇಷ್ಮೆ ಸೀರೆ ಉಟ್ಕೊಂಡು ಹೋಗಲ್ಲ ಅಲ್ವಾ, ಮಾಮೂಲಿ ಬಟ್ಟೆಲಿ ನಾನು ಹೋಗ್ತೀನಿ ಅಲ್ಲಿ ಗಾರ್ಡನ್ ಕೆಲಸ ಮಾಡ್ಬೇಕಾದ್ರೆ ಅಲ್ವಾ. ನಾವೇ ಇಷ್ಟು ಡಿಫ್ರೆನ್ಶಿಯೇಟ್ ಆಗಿ ನಮ್ಮನ್ನ ನಾವು ಬದಲಾಯಿಸ್ಕೊತಾ ಇರ್ತೀವಿ ಅಂದ್ಮೇಲೆ ಇನ್ನ ಭಗವಂತನನ್ನ ನೀವು ಯೋಚನೆ ಮಾಡಿ ಅಲ್ವಾ. ಸೊ ಭಗವಂತ ಆ ಒಂದು ಕೆಲಸಕ್ಕೆ ಹೇಗ್ ಬೇಕೋ, ಯಾವ ರೀತಿಯಲ್ಲಿ ಬೇಕೋ ಆ ತರ ಅವ್ರನ್ನ ವಿಸ್ತರಿಸ್ಕೊಂತ ಹೋಗ್ತಾರೆ. ಸೊ ಅದಕ್ಕೆ ಭಗವಂತನೇ ಈಗ ಅವರು ಭಕ್ತ ಅವತಾರದಲ್ಲಿ ಅವರು ಬಂದಿದ್ದಾರೆ. ಮಾತಾಜಿ ನಿಮಿತ್ತ ನಿಮಿತ್ತ ಅಂದ್ರೆ ಕುಂಬಾರ. ನಿಮಿತ್ತ ಅಂದ್ರೆ ಕುಂಬಾರಂಗ್ ಹೋಲಿಸ್ಬೋದು. ಉಪಾದಾನ ಅಂದ್ರೆ ಮಣ್ಣು, ಮಡಿಕೆ ಮಾಡೋದು ಮಣ್ಣು. ಸೊ ಮಣ್ಣು ಹೇಳೋದು ಮೆಟೀರಿಯಲ್ ಕಾಸು, ನಿಮಿತ್ತ ಹೇಳೋದು ಅವನು ಸರ್ವಕಾರಣ ಕುಂಬಾರ. ಅಂದ್ರೆ ಆಪೋಸಿಟ್ ಮಾತಾಜಿ. ಉಪಾದಾನ ಅಂದ್ರೆ ಮಣ್ಣ, ಉಪಾದಾನ ಅಂದ್ರೆ ಮಣ್ಣು, ನಿಮಿತ್ತ ಅಂತಂದ್ರೆ ಅವನು ಕುಂಬಾರ. ಕುಂಬಾರ ಅಂದ್ರೆ ಭಗವಂತ, ಇಲ್ಲಿ ಮಣ್ಣು ಅಂದ್ರೆ ಮೆಟೀರಿಯಲ್. ಓಕೆ ಮಾತಾಜಿ. ಸೊ ಅಂದ್ರೆ ಎಫಿಷಿಯಂಟ್ ಕಾಸ್ ಅಂಡ್ ಮೆಟೀರಿಯಲ್ ಕಾಸ್. ಎಫಿಷಿಯಂಟ್ ಕಾಸ್ ಅಂದ್ರೆ ನಿಮಿತ್ತ, ಉಪಾದಾನ ಅಂದ್ರೆ ಮೆಟೀರಿಯಲ್. ಓಕೆ, ಆಪೋಸಿಟ್ ಅಂದ್ರೆ ತಿಳ್ಕೊಂಡ್ವಿ. ಈಗ ನಿಮಿತ್ತ ಅಂತಂದ್ರೆ ಸೊ ನಿಮ್ಗೆ ಅದು ಮೂಲ ಕಾರಣ, ಕುಂಬಾರ ಅಂತ ಜ್ಞಾಪಕ ಇಟ್ಕೊಳ್ಳಿ. ಮತ್ತೆ ಉಪಾದಾನಕ್ಕೆ ಮಣ್ಣು ಇಟ್ಕೊಳ್ಳಿ, ಅಂದ್ರೆ ಮೆಟೀರಿಯಲ್ ಕಾಸ್ ಅಂತ ಇಟ್ಕೊಳ್ಳಿ. ಅದು ಯಾವಾಗ್ಲೂ ಕನ್ಫ್ಯೂಸ್ ಆಗ್ತಿರುತ್ತೆ, ಅದಕ್ಕೆ ಮಾತಾಜಿನ ಕೇಳಿದೆ ನಾನು. ಮತ್ತೊಂದು ಸಹಕಾರಿ ಕಾರಣ ಅಂತಿದೆ, ಟೂಲ್ಸ್ಗೆ ಸಹಕಾರಿ ಕಾರಣ ಹೇಳ್ತಾರೆ. ಆ ಮಡಿಕೆ ಮಾಡ್ಲಿಕ್ಕೆ ಟೂಲ್ಸ್ ಬೇಕಲ್ಲ, ಅದಕ್ಕೆ ಸಹಕಾರಿ ಕಾರಣ. 3 ಕಾರಣ ಇರುತ್ತೆ.
ಧನ್ಯವಾದಗಳು ಮಾತಾಜಿ ತುಂಬಾ. ಸೊ ಸಹಕಾರಿ ಕಾರಣ, ಉಪಾದಾನ ಕಾರಣ, ನಿಮಿತ್ತ ಕಾರಣ ಹೈಯೆಸ್ಟ್ ಅಂತ ಆತರ ಜ್ಞಾಪಕ ಇಟ್ಕೊಳ್ಳಿ. ಉಪ ಅಂದ್ರೆ ಕೆಳಗಡೆ ಅಲ್ವಾ, ಅದು ಫೈನಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆತರ ಜ್ಞಾಪಕ ಇಟ್ಕೊಂಡ್ಬಿಡಿ. ನಾನು ಅದೇ. ಹಾಗೆ ಜ್ಞಾಪಕ ಇಟ್ಕೋತೀನಿ. ಉಪ ಅಂತಂದ್ರೆ ಯಾವಾಗ್ಲೂ ಅದು ಫೈನಲ್ ಅಲ್ಲ ಅಲ್ವಾ, ಹೌದು. ಅದು ಕೆಳಗಡೆದು. ಸೊ ಅದಕ್ಕೆ ನಿಮಿತ್ತ ಫೈನಲ್, ಉಪದಾನ ಅದ್ರ ಕೆಳಗಡೆದು, ಮತ್ತೆ ಸಲಕರಣೆಗಳು ಅಂತ ಮಾತಾಜಿ ಏನ್ ಹೇಳಿದ್ರು ಅದಕ್ಕೆ ಸಹಕಾರಿ ಮಾತಾಜಿ? ಸಹಕಾರಿ ಸಹಕಾರಿ ಹೆಲ್ಪಿಂಗ್, ಕಾರಣ. ಸಹಾಯ help ಮಾಡ್ತವೆ. ಮಾಡೋದು. ಸಹಕಾರಿ ಕಾರಣ. ಸೊ ಶ್ಲೋಕ 119. ಇವಾಗ ಏನ್ ಅರ್ಥ ಅಂದ್ರೆ, ಇವಾಗ ಕುಂಬಾರನಿಗೆ ಮಣ್ಣಿದೆ, ಆದ್ರೆ ಅಲ್ಲಿ ನಮ್ಗೆ ಅವನಿಗೆ ವೀಲ್ ಇಲ್ಲ ಅಂತಂದ್ರೆ, ಆ ಚಕ್ರ ಇಲ್ಲ, ಮತ್ತೆ ಅದನ್ನ ತಿದಿಲಿಕ್ಕೆ, ಅದನ್ನ ತಿರುಗಿಸ್ಲಿಕ್ಕೆ ಆ ಕೋಲ್ ಇಲ್ಲ ಅಂದ್ರೆ ಅವನು ಮಡಕೆ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ. ಸೊ ಅದಕ್ಕೆ ಸಹಕಾರಿ ಕಾರಣ ಅದು. ಸೊ ಶ್ಲೋಕ 13. ಅದ್ವೈತ ಆಚಾರ್ಯ ಗೋಸಾಯಿರ ಮಹಿಮಾ ಅಪಾರ, ಯಾನ್ಹಾರ ಹೂಂಕಾರ ಕೈಲ ಚೈತನ್ಯಾವತಾರ. ಹರೇ ಕೃಷ್ಣ. ಛಾಯಾದೇವಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಛಾಯಾದೇವಿ ಮಾತಾಜಿ, ಆರತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅದ್ವೈತ ಆಚಾರ್ಯ ಗೋಸಾಯಿರ ಮಹಿಮಾಪರ, ಯಾಂಗಾರ ಉಂಗರೆ ಕೈಲ ಚೈತನ್ಯಾವತಾರ. ಅದ್ವೈತ ಆಚಾರ್ಯರೆಂಬ ಗೋಸಾಯಿರ ಪ್ರಭುವಿನ ಮಹಿಮಾ ಅಪಾರ, ಮಹಿಮೆಗಳು ಮೇರೆ ಇಲ್ಲದವು. ಯಜ್ಞಹಾರ ಅವರ ಹುಂಗಾರೆ ಗಟ್ಟಿಯಾದ ಧ್ವನಿ ತರಂಗವು ಕೈಲ ತಂದಿತು ಚೈತನ್ಯ ಅವತಾರ, ಭಗವಾನ್ ಚೈತನ್ಯರ ಅವತಾರವನ್ನು. ಅನುವಾದ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಕಾಣಿಸ್ತಾ ಇಲ್ಲ. ಒಂದ್ ನಿಮಿಷ ಮಾತಾಜಿ. ಅನುವಾದ. ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ಅದ್ವೈತ ಆಚಾರ್ಯರ ಮಹಿಮಾ ವಿಶೇಷಗಳು ಮೇರೆ ಇಲ್ಲದವು, ಏಕೆಂದರೆ ಅವರ ಪ್ರಾಮಾಣಿಕ ಗರ್ಜನೆಯು ಭಗವಾನ್ ಚೈತನ್ಯರು ಭೂಮಿಗೆ ಇಳಿದು ಬರುವುದಕ್ಕೆ ಅನುವು ಮಾಡಿ ಕೊಟ್ಟಿತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಅಲ್ವಾ. ಇವಾಗ ಅದ್ವೈತಾಚಾರ್ಯರ ಮಹಿಮೆಗಳ ಬಗ್ಗೆ ನಾವು ತಿಳ್ಕೊತಾ ಇರೋದು, ಭವ್ಯತೆ ಬಗ್ಗೆ ಅಲ್ವಾ. ನೋಡಿ, ಭೌತಿಕ ಪ್ರಪಂಚಕ್ಕೆ ಚೈತನ್ಯ ಮಹಾಪ್ರಭುಗಳು ಬರ್ಲಿಕ್ಕೆ ಮೂಲ ಕಾರಣ ಯಾರು? ಅದ್ವೈತ ಆಚಾರ್ಯರು ಅಲ್ವಾ. ಅವ್ರು ಹೇಗೆ ಪೂಜೆಯನ್ನ ಮಾಡ್ತಾರೆ, ಭಗವಂತನ ಹೇಗೆ ಕರೀತಾರೆ ಅವರು? ಆ ಸಾಲಿಗ್ರಾಮಕ್ಕೆ ಅವರು ಸಾಲಿಗ್ರಾಮದ ಮೇಲೆ ತುಳಸಿ ನೀರು ಹಾಕಿ, ತುಳಸಿ ಮತ್ತೆ ಈ ಗಂಗಾ ಜಲವನ್ನ ಅವರು ಗಂಗಾಜಲ ಅರ್ಪಿಸ್ತಾರೆ. ಬೇರೆ ಅವ್ರು ಏನನ್ನೂ ಅವರು ಭೋಗ ಅದೆಲ್ಲನೂ ಸಹ ಅವ್ರು ಏನು ಕೊಡೋದಿಲ್ಲ ಅಲ್ವಾ. ಪಂಚಭಕ್ಷ ಪರಮಾನ್ನಗಳು ಏನನ್ನೂ ಅವ್ರು ಕೊಡೋದಿಲ್ಲ. ನೋಡಿ, ಭಗವಂತ ಆ ಪತ್ರಂ ಪುಷ್ಪಂ ಫಲಂ ತೋಯಂ ಅಷ್ಟೇ ಸಾಕು ಅಂತ ಹೇಳಿದಕ್ಕೆ ಇದು ಪ್ರೂಫ್ ಅಲ್ವಾ ನಮ್ಗೆ. ಮತ್ತೆ ಅವ್ರು ಯಾವ ತರ ಕೂಗ್ತಾರೆ ಭಗವಂತನನ್ನ? ಪ್ರಾಮಾಣಿಕ ಗರ್ಜನೆ ಮಾಡ್ತಾರೆ ಅಲ್ವಾ. ಮಾಡ್ತಾರೆ. ಈ ಪತಿತರಾದ ಜನರನ್ನ ಉದ್ಧಾರ ಮಾಡ್ಲಿಕ್ಕೆ ನನ್ ಕೈಲಿಂದ ಆಗೋದಿಲ್ಲ, ನೀನೇ ಬರ್ಬೇಕು. ಇಲ್ಲಿರುವಂತಹ ಒಂದು ಏನ್ ಹೇಳ್ತಾರೆ, ಈ ವಾತಾವರಣವನ್ನ ಸರಿಗೊಳಿಸ್ಬೇಕು ಅಂತಂದ್ರೆ, ಕಲುಷಿತವಾಗಿರುವಂತಹ ವಾತಾವರಣವನ್ನ ಸರಿಗೊಳಿಸ್ಬೇಕಂತಂದ್ರೆ ನೀನೇ ಬರ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಕರೀತಾರೆ ಅಲ್ವಾ. ಅವ್ರಿಗೋಸ್ಕರ ಏನಾದ್ರು ಕರೀತಾರ? ಇಲ್ಲ ಅದ್ವೈತಾಚಾರ್ಯರು ಬದ್ಧಾತ್ಮರಿಗೆ ಮಾತ್ರ. ಇದು ಹಿರಣ್ಯಕಶಿಪು ಯಾವ ತರ ತಪಸ್ ಮಾಡ್ತಾರೆ? ಯಾವ ತರ ತಪಸ್ ಮಾಡ್ತಾರೆ? ತನಗೋಸ್ಕರ ಮಾಡ್ತಾನ ಅವನು, ಐಶ್ವರ್ಯ ಬೇಕು ಅಂತ. ಯಾವ ತರ ತಪಸ್ ಮಾಡ್ತಾರೆ ಅವರು? ಒಂಟಿ ಕಾಲೊಂಡು ನಿಂತ್ಕೊಂಡು. ಒಂಟಿ ಕಾಲಲ್ಲ, ಅಲ್ಲ, ತನಗೆ ಸಾವಿಲ್ಲದೆ ನಿಂತ್ಕೊಳ್ತಾರೆ ಅವರು. ತಮ್ಮ ಬೆರಳುಗಳ ಮೇಲೆ ನಿಂತ್ಕೊಂಡು ನಿಂತ್ಕೋತಾರೆ ಅಲ್ವಾ. ನೋಡಿ, ಆತರ ತಪಸ್ಸನ್ನ ಮಾಡ್ತಾರೆ. ಎಷ್ಟು ಕಠೋರ ತಪಸ್ಸು ಅಲ್ವಾ. ಮತ್ತೆ ಹೋಗ್ಲಿ, ಅವ್ರು ಕೇಳ್ಕೊಂಡಿದ್ದಾದ್ರೂ ಏನು ಅಲ್ವಾ, ಅವ್ರಿಗೋಸ್ಕರ, ಅವ್ರ ಸ್ವಾರ್ಥಕ್ಕೋಸ್ಕರ ಕೇಳ್ಕೊತಾರೆ ಅಲ್ವಾ. ನೋಡಿ, ಇದ್ರಲ್ಲೇ ನಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ. ನೋಡಿ, ಇವ್ರಿಗೆ ಏನ್ ಭಾವ ಇದೆ? ದಾಸ ಭಾವ ಇದೆ ಅಲ್ವಾ. ಹಿರಣ್ಯಕಶಿಪುವಿಗೆ ಏನ್ ಭಾವ ಇತ್ತು? ಅವರ ಮನಸ್ಥಿತಿ ಏನಿತ್ತು? ಅವ್ರು ಏನಾಗ್ಬೇಕು ಅಂತ ಹೊರಟಿದ್ದಾರೆ ಈಗ? ಅವರು ಇಷ್ಟು ತಪಸ್ಸನ್ನ ಮಾಡಿ ತಾನೇ ಒಡೆಯನಾಗ್ಬೇಕು, ಎಲ್ಲವೂ ನನ್ನ ನಿಯಂತ್ರಣದಲ್ಲೇ ಇರ್ಬೇಕು ಅಲ್ವಾ, ನನ್ಗೆ ಸಾವನ್ನದೇ ಬರಬಾರ್ದು ಅಂತ ಹೇಳ್ಬಿಟ್ಟು ಅಲ್ವಾ, ಅಮರತ್ವವನ್ನ ಅವರು ಪಡಿಲಿಕ್ಕೆ ಹೊರಟಿದ್ದಾರೆ ಅಲ್ವಾ. ನೋಡಿ, ಆದ್ರೆ ಇಲ್ಲಿ ಅದ್ವೈತಾಚಾರ್ಯರು ಬದ್ಧಾತ್ಮರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಅವರು ಹೂಂಕಾರ ಮಾಡ್ತಾ ಇದ್ದಾರೆ ಅಲ್ವಾ. ಅಷ್ಟು ನಿಸ್ವಾರ್ಥದಿಂದ ಅವ್ರಿಗೆ ಕೂಗ್ತಾ ಇದಾರೆ, ಭಗವಂತನಿಗೆ ನೀನೇ ಬಾ ಅಂತ ಹೇಳ್ಬಿಟ್ಟು. ಶ್ಲೋಕ 114. ಸಂಕೀರ್ತನ ಪರಚಾರಿಯ ಸಬ ಜಗತ್ತಾರಿಲ, ಅದ್ವೈತ ಪ್ರಸಾದೆ ಲೋಕ ಪ್ರೇಮದನ ಪಾಯಿಲ. ಹರೇ ಓದಿ ಛಾಯಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಂಕೀರ್ತನ ಪ್ರಚಾರಿಯ ಸಬ ಜಗತ್ತಾರಿಲ, ಅದ್ವೈತ ಪ್ರಸಾದೆ ಲೋಕ ಪ್ರೇಮದನ ಪಾಯಿಲ. ಸಂಕೀರ್ತನ ಪ್ರಚಾರಿಯ ನಾಮ ಸಂಕೀರ್ತನೆಯ ಪದ್ಧತಿಯನ್ನು ಪ್ರಚಾರ ಮಾಡುವುದರ ಮೂಲಕ ಸಕಲ ಜಗತ್ ಬ್ರಹ್ಮಾಂಡವನ್ನು ತರಿಲ ಉದ್ಧರಿಸಿದರು. ಅದ್ವೈತ ಪ್ರಸಾದೆ
ಅದ್ವೈತ ಆಚಾರ್ಯರ ಅನುಗ್ರಹದಿಂದಾಗಿ ಲೋಕ ಸಮಸ್ತರು ಪ್ರೇಮ ಧನ ಪಾಹಿಲ ದೈವ ಪ್ರೇಮವೆಂಬ ನಿಧಿಯನ್ನು ಪಡೆದರು. ಅನುವಾದ: ಸಂಕೀರ್ತನ ಪದ್ಧತಿಯನ್ನು ಪ್ರಚಾರ ಮಾಡುವುದರ ಮೂಲಕ ಅದ್ವೈತರು ಬ್ರಹ್ಮಾಂಡವನ್ನು ಉದ್ಧರಿಸಿದರು. ಹೀಗೆ ಅದ್ವೈತರ ಅನುಗ್ರಹದಿಂದಾಗಿ ಜಗತ್ತಿನ ಜನರು ದೈವ ಪ್ರೇಮವೆಂಬ ನಿಧಿಯನ್ನು ಪಡೆದುಕೊಂಡರು. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಅದ್ವೈತ ಆಚಾರ್ಯರು ಏನ್ ಮಾಡ್ತಾರೆ, ಅವರು ಈ ಒಂದು ಕೃಷ್ಣ ಪ್ರಜ್ಞೆನ ಹೇಗೆ ಪ್ರಚಾರ ಮಾಡ್ತಾರೆ ಅವರು? ಸೊ ಇವಾಗ ಸಂಕೀರ್ತನ ಪದ್ಧತಿಯಲ್ಲಿ ಸಂಕೀರ್ತನ ಪದ್ಧತಿಯಲ್ಲೂ ಅವರು ಮಾಡ್ತಾರೆ ಅಲ್ವಾ? ಸೊ ನಮಗ್ ನಾವೇ ಹೇಳ್ಕೊಂಡ್ರೆ ಏನಂತ ಕರಿತೀವಿ? ಇವಾಗ ಹರೇ ಕೃಷ್ಣ ಮಹಾಮಂತ್ರವನ್ನ ನಮಗ್ ನಾವೇ ಕೇಳಿಸ್ಕೊಳೋ ಅಷ್ಟು ಜೋರಾಗಿ ಹೇಳ್ಕೊಂಡಾಗ ಅದನ್ನ ಜಪ ಅಂತೀವಿ. ಒಂದ್ ಸ್ವಲ್ಪ ಹೌದು, ಅದನ್ನ ಹಾಡಿನ ರೂಪದಲ್ಲಿ ಹೇಳಿದಾಗ ಕೀರ್ತನ ಅಂತೀವಿ ಅಲ್ವಾ? ಎಲ್ಲರೂ ಒಟ್ಟಿಗೆ ಹೇಳಿದಾಗ ಸಂಕೀರ್ತನ ಅಲ್ವಾ? ಈ ಕಲಿಯುಗಕ್ಕೆ ಕೊಟ್ಟಿರುವಂತಹ ಧರ್ಮವೇ ಈ ಸಂಕೀರ್ತನ ಅಲ್ವಾ? ನಾವೆಲ್ಲರೂ ಜೊತೆಯಲ್ಲಿ ಒಟ್ಟಿಗೆ ಇಟ್ಕೊಂಡೆ ನಾವು ಆ ಭಗವಂತನ ನಾಮಸ್ಮರಣೆಯನ್ನ ಮಾಡ್ಬೇಕು ಅಲ್ವಾ? ಈ ಒಂದು ಪದ್ಧತಿಯನ್ನ ಅದ್ವೈತಾಚಾರ್ಯರು ಏನಕ್ಕೋಸ್ಕರ ಕೊಟ್ರು? ಅವ್ರಿಗೇನೋ ಸಿಗ್ಲಿ ಅಂತ ಕೊಡ್ಲಿಲ್ಲ ಅಲ್ವಾ? ಇಡೀ ಬ್ರಹ್ಮಾಂಡವನ್ನೇ ಉದ್ಧರಿಸ್ಲಿಕ್ಕೆ ಅಲ್ವಾ? ಎಲ್ಲರೂ ಸಹ ಈ ಕಲಿಯುಗದಲ್ಲೂ ಸಹ ಅಲ್ವಾ, ಇದು ಎಷ್ಟು ಈ ಧರ್ಮ ಒಂದೇ ಒಂದ್ ಕಾಲ್ ಮೇಲೆ ನಿಂತಿದೆ, ಅಂತಹ ಒಂದು ಯುಗದಲ್ಲೂ ಸಹ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಒಂದು ಅವಕಾಶವನ್ನ ನಮ್ಗೆ ತಂದ್ಕೊಡ್ತಾರೆ ಅದ್ವೈತಾಚಾರ್ಯರು. ಈ ಅದ್ವೈತರ ಅನುಗ್ರಹದಿಂದ ಜಗತ್ತಿನ ಜನರು ದೈವ ಪ್ರೇಮವೆಂಬ ನಿಧಿಯನ್ನ ಪಡೆದುಕೊಂಡರು. ನೋಡಿ, ಇಲ್ಲಿ ದೈವ ಪ್ರೇಮವನ್ನ ಏನಕ್ಕೆ ಹೋಲಿಸ್ತಾ ಇದ್ದಾರೆ? ನಿಧಿಗೆ ಹೋಲಿಸ್ತಾ ಇದ್ದಾರೆ ಅಲ್ವಾ? ನಮ್ಗೆ ಅರ್ಥನೇ ಆಗ್ತಿಲ್ಲ, ನಮ್ಗೆ ಸಿಕ್ಕಿಬಿಟ್ಟಿದೆ ನೋಡಿ, ನಾವ್ ಎಷ್ಟು ಅದೃಷ್ಟವಂತರು, ನಮ್ಗೆ ಈ ಒಂದು ದೈವ ಪ್ರೇಮ ಅನ್ನೋದು ಸಿಕ್ಬಿಟ್ಟಿದೆ. ನಮ್ಗೆ ಇಷ್ಟ ದಿವಸ ಗೊತ್ತೇ ಇರ್ಲಿಲ್ಲ ಅಲ್ವಾ? ಸೊ ನಾವ್ ಇಷ್ಟ ದಿವಸ ಮೋಕ್ಷವನ್ನೇ ನಾವು ತುಂಬಾ ದೊಡ್ಡದು ಅನ್ಕೊಂಡಿದ್ವಿ. ಈ ಪುರುಷಾರ್ಥ, ಚತುರ್ವಿಧ ಪುರುಷಾರ್ಥದಲ್ಲಿ ಮೋಕ್ಷವೇ ಹೈಯೆಸ್ಟ್ ಅಂತ ನಾವ್ ಅನ್ಕೊಂಡಿದ್ವಿ ಅಲ್ವಾ? ಈಗ್ಲೇ ನಮ್ಗೆ ಗೊತ್ತಾಗಿದ್ದು, ಪಂಚಮ ಪುರುಷಾರ್ಥ ಇದೆ, ಅದು ದೈವ ಪ್ರೇಮ, ಅಂದ್ರೆ ಕೃಷ್ಣನ ಪ್ರೇಮವನ್ನ ಪಡ್ಕೊಳೋದು ಅಂತ ಹೇಳ್ಬಿಟ್ಟು ಅಲ್ವಾ? ತಾಯಿಯ ಪ್ರೇಮವನ್ನೇ ನಾವ್ ಎಷ್ಟು ಆಸ್ವಾದನೆ ಮಾಡ್ತೀವಿ ಅಲ್ವಾ? ಹರೇ ಕೃಷ್ಣ. ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಇನ್ನೊಂದ್ 10 ನಿಮಿಷ ಮಾಡ್ತೀನಿ, ಯಾಕಂದ್ರೆ ಇದು ಮುಗಿಸ್ಬಿಡೋಣ. ಇನ್ನೊಂದ್ 5-6 ಶ್ಲೋಕಗಳಿದೆ. ಸೊ ಏನ್ ಹೇಳ್ತಾ ಇದೆ? ಪ್ರೇಮ ಅಲ್ವಾ? ಪಂಚಮ ಪುರುಷಾರ್ಥ ಅಂದ್ರೆ ಕೃಷ್ಣ ಪ್ರೇಮ, ಅದು ನಮ್ಮ ಗುರಿ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತೇ ಇರ್ಲಿಲ್ಲ ಅಲ್ವಾ? ನೋಡಿ, ನಮ್ಗೆ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಮತ್ತೆ ಅದನ್ನ ನಮ್ಮಂತಹವ್ರಿಗೂ ಸಹ ಮುಟ್ಸಿರೋದಕ್ಕೆ ಯಾರು ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಗೂ ಅಷ್ಟು ನಾವ್ ಎಷ್ಟು ಚಿರಋಣಿ ಆದ್ರೂ ಕಡಿಮೆನೆ. ಎಷ್ಟು ಕೂದಲೆಳೆಯನ್ನ ಬಿಡಿಸಿ ಅಷ್ಟು ಬಿಡಿಸಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ? ಸೊ ನಾವ್ ಇವಾಗ ನಮ್ಗೆ ಏನ್ ಬೇಕು ಅಂತನಾದ್ರೂ ನಮ್ಗೆ ಗೊತ್ತಾಗ್ತಿದೆ. ಮೊದಲು ನಮ್ಗೆ ಏನ್ ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಪಕ್ಕದ ಮನೆಯವ್ರು ಏನೋ ಒಂದನ್ನ ಇಷ್ಟಪಟ್ರೆ ನಾನು ಅದನ್ನೇ ಇಷ್ಟಪಡ್ಬೇಕು, ಅದನ್ನೇ ನಾನು ಪಡ್ಕೋಬೇಕು ಅಂತ ಅನ್ಕೋತಾ ಇದ್ವಿ ಅಲ್ವಾ? ಇನ್ಯಾರೋ ಒಬ್ಬ ಫಿಲಂ ಆಕ್ಟರ್ ಏನನ್ನ ಒಂದು ಅಡ್ವರ್ಟೈಸ್ಮೆಂಟ್ ತೋರಿಸಿದ್ರೆ ಅವ್ನು ಯೂಸ್ ಮಾಡ್ತಾ ಇದ್ದಾನೆ, ನಾನು ಇದನ್ನ ಯೂಸ್ ಮಾಡ್ಬೇಕು ಅಂತ ನಾವ್ ಅನ್ಕೋತಾ ಇದ್ವಿ. ಆದ್ರೆ ನಮ್ಗೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಏನನ್ನ ಮಾಡ್ಬೇಕು, ಏನನ್ನ ಮಾಡಬಾರ್ದು, ಏನನ್ನ ಬಯಸ್ಬೇಕು, ಏನನ್ನ ಬಯಸ್ಬಾರ್ದು ಅಲ್ವಾ? ಎಷ್ಟು ಚೆನ್ನಾಗಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ನಾವ್ ಇಷ್ಟು ವರ್ಷ ಓದಿದ್ವಿ, ನಮ್ಗೆ ಯಾರು ಇಂತಹ ಒಂದು ಉತ್ತಮೋತ್ತಮವಾದ ಜ್ಞಾನವನ್ನ ಕೊಡ್ಲಿಲ್ಲ ಅಲ್ವಾ? ನೋಡಿ, ನಮ್ಗೆ ಈ ಚೈತನ್ಯ ಚರಿತಾಮೃತದಿಂದ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರಿಂದ ನಮ್ಗೆ ಇಂತಹ ಜ್ಞಾನ, ಎಷ್ಟು ಆಪ್ತ ವಲಯದಲ್ಲಿ ಇರೋರ್ಗ್ ಮಾತ್ರ ಗೊತ್ತಾಗ್ಬೇಕಾಗಿರುವಂತಹ ಜ್ಞಾನವನ್ನ ನಮ್ಮಂತ ಸಾಮಾನ್ಯ ಮನುಷ್ಯರಿಗೂ ಸಹ ಅವರು ತಲುಪಿಸ್ತಾ ಇದ್ದಾರೆ. ಶ್ಲೋಕ 115. ಅದ್ವೈತ ಮಹಿಮಾನಂತ ಕೇಪಾರೆ ಕಹಿತೆ ಸೇಯಿ ಲಿಖಿಯೇ ಶುನಿ ಮಹಾಜನ ಐತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ. ಗೀತಗಮ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 115. ಅದ್ವೈತ ಮಹಿಮಾನಂತ ಕೇಪಾರೆ ಕಹಿತೆ ಸೇಯಿ ಲಿಖಿಯೇ ಶುನಿ ಮಹಾಜನ ಹೈತೆ. ಅದ್ವೈತ ಅದ್ವೈತ ಆಚಾರ್ಯರ ಮಹಿಮೆಗಳು ಅನಂತ, ಪಾರವಿಲ್ಲದವು. ಕೆ ಯಾರು, ಪಾರೆ ಸಮರ್ಥರು, ಕಹಿತೆ ಹೇಳಲು, ಸೇಯಿ ಲಿಖಿ ಬರೆಯುವೆನು, ಏಯಿ ಯಾರು, ಶುನಿ ಕೇಳಿರುವುದನ್ನು, ಮಹಾಜನ ಹೈತೆ ಮಹಿಮಾನ್ವಿತರಿಂದ. ಅನುವಾದ ಪ್ರಭುಪಾದರಿಂದ. ಪ್ರಭುಪಾದರಿಗೆ ಜಯವಾಗಲಿ. ಅದ್ವೈತ ಆಚಾರ್ಯರ ಸೀಮಾತೀತ ಮಹಿಮೆಗಳನ್ನು ಯಾರು ತಾನೇ ವರ್ಣಿಸಬಲ್ಲರು? ಮಹಾಪುರುಷರಿಂದ ಕೇಳಿರುವಷ್ಟನ್ನು ನಾನು ಇಲ್ಲಿ ಬರೆಯುವೆನು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ನೋಡಿ, ಅದ್ವೈತ ಆಚಾರ್ಯರ ಭವ್ಯತೆ ಅಂತ ಹೇಳ್ಬಿಟ್ಟು ಈ ಈ ಅಧ್ಯಾಯದ ಹೆಸರು. ಆದ್ರೆ ನೋಡಿ, ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವ್ರಿಗೆ ಎಷ್ಟು ನಮ್ರತೆ ಇದೆ ಅಲ್ಲ? ಅವ್ರು ಏನ್ ಹೇಳ್ತಾ ಇದ್ದಾರೆ?
ಅದ್ವೈತ ಆಚಾರ್ಯರ ಸೀಮಾತೀತ ಮಹಿಮೆ, ಅದನ್ನ ನಾವು ಒಂದು ಸೀಮೆ ಒಂದು ಎಲ್ಲೇನ ನಾವು ಇದೇ ಸ್ಟಾಪ್ ಇದೇ ಗಡಿ ಅಂತ ನಾವು ಹೇಳಕ್ಕೆ ಆಗೋದಿಲ್ಲ. ಅದು ಅತೀತವಾಗಿದೆ, ಆ ಗಡಿಯನ್ನ ಮೀರಿ ದಾಟ್ತಾ ಇದೆ. ಅಷ್ಟು ಇದೆ ಅವರ ಮಹಿಮೆಗಳನ್ನ ಯಾರ್ ತಾನೇ ವರ್ಣಿಸ್ಲಿಕ್ಕೆ ಸಾಧ್ಯ. ನಾನು ಮಹಾಪುರುಷರಿಂದ ಎಷ್ಟು ಕೇಳಿದೀನೋ ಅಷ್ಟನ್ನ ಮಾತ್ರ ನಾನು ಇಲ್ಲಿ ಬರಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 116. ಆಚಾರ್ಯ ಚರಣೆ ಮೋರ ಕೋಟಿ ನಮಸ್ಕಾರ, ಹಿತೆ ಕೀಚು ಅಪರಾಧ ನಾಲಬೆ ಅಮಾರ. ಹರೇ ಕೃಷ್ಣ. ಕ್ಲಾಸ್ ಸ್ವಲ್ಪ ತಪ್ಪಿದೆ. ಓಕೆ, ಭಾಗ್ಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ. ಆಚಾರ್ಯ ಚರಣೆ ಮೂಲ ಕೋಟಿ ನಮಸ್ಕಾರ, ಈತೆ ಗುಹ ಅಪರಾಧ ನಾಲಬೆ ಅಮಾರ. ಅದ್ವೈತಾಚಾರ್ಯರ ಆಚರ್ಯ. ಆಚಾರ್ಯ ಚರಣೆ ಅದ್ವೈತ ಆಚಾರ್ಯರ ಚರಣ ಕಮಲಗಳಲ್ಲಿ ಅವರ ನನ್ನ ಕೋಟಿ ನಮಸ್ಕಾರಗಳು, ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿದೆ. ಈ ಸಂಬಂಧದಲ್ಲಿ ಇವು ಎಂಥದ್ದಾದರೂ ಅಪರಾಧ ತಪ್ಪಿದ್ದರೆ ನಾಲಾಬೆ ಮನಸ್ಸಿಗೆ ತಂದುಕೊಳ್ಳಬೇಡಿ. ಅಮಾರ ನನ್ನ ಅನುವಾದ. ಶ್ರೀರ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ಅದ್ವೈತ ಆಚಾರ್ಯರ ಪಾದಾರವಿಂದಗಳಿಗೆ ನಾನು ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಇದು ಅಪರಾಧವೆಂದು ದಯವಿಟ್ಟು ಭಾವಿಸಬಾರದು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸೊ ಈಗ ಅದ್ವೈತಾಚಾರ್ಯರು ಏನ್ ಮಾಡ್ತಾ ಇದ್ದಾರೆ, ಸರಿ, ಈಗ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಏನ್ ಮಾಡ್ತಾ ಇದ್ದಾರೆ, ಅದ್ವೈತ ಆಚಾರ್ಯರು ಅಲ್ವಾ, ಅವರ ಒಂದು ಮಹಿಮೆಗಳನ್ನ ನಮಗೆ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ. ಅವ್ರಿಗೆ ಇವಾಗ ಅವ್ರು ಏನ್ ಮಾಡ್ತಾ ಇದಾರೆ, ಕೊನೆಗೆ ಕೋಟಿ ನಮಸ್ಕಾರ ಮಾಡ್ತಾ ಇದ್ದಾರೆ ಅಲ್ವಾ. ನಾವು ಒಂದ್ ದಿವಸದಲ್ಲಿ ಕೋಟಿ ನಮಸ್ಕಾರಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಕೋಟಿ ನಮಸ್ಕಾರ, ಕೋಟಿ ನಮಸ್ಕಾರ ಆಗಲ್ಲ. ಆದ್ರೆ ಇಲ್ಲಿ ಪುರುಷೋತ್ತಮ ಮಾಸದಲ್ಲಿ ಆಗುತ್ತೆ ಅಲ್ವಾ. ಸೊ ಇವಾಗ ನಾವು ಒಂದು ನಮಸ್ಕಾರ ಮಾಡಿದ್ರೆ ಇವಾಗ ಎಷ್ಟು ನಮಸ್ಕಾರ ಮಾಡ್ದಂಗಾಯ್ತು? 1000 ಅಲ್ವಾ. ಸೊ ಇವಾಗ 1000 ಸತಿ ನಾವು ಇವಾಗ ಇವತ್ತು ದಿವಸ ನಮಸ್ಕಾರ ಮಾಡ್ಬಿಟ್ರೆ ಏನಾಯ್ತು? 1 ಕೋಟಿ ಆಗುತ್ತಾ? ಹಾ ನೋಡಿ, ಆಗುತ್ತೆ, ಸಾಧ್ಯ ಇದೆ ನೋಡಿ. ಅಂತಹ ಒಂದು ಮಾಸದಲ್ಲಿ ನಾವಿದೀವಿ, ಎಷ್ಟು ಪುಣ್ಯ ಮಾಡಿರ್ಬೇಕು ಅಲ್ವಾ. ನಾವೊಂದು ಈ ಮಾಸದಲ್ಲಿ ಇದರ ಒಂದು ಮಹಿಮೆಯನ್ನ ನಾವು ತಿಳ್ಕೊಂಡಿದೀವಿ, ಆದ್ರೆ ನಾವು ಅದನ್ನ ಎಷ್ಟು ಉಪಯೋಗಿಸ್ಕೋತೀವಿ ಅನ್ನೋದು ತುಂಬಾ ಮುಖ್ಯ ಅಲ್ವಾ. ಹೌದು, ನಮಸ್ಕಾರ ಯಾಕೆ ಮಾಡ್ಬೇಕು? ಏನ್ ಸಿಗುತ್ತೆ? ನಾನು ಇವಾಗ ನಿಂಗೆ ನಮಸ್ಕಾರ ಮಾಡ್ತೀನಪ್ಪ, ಏನ್ ಸಿಗುತ್ತೆ? ಆಶೀರ್ವಾದ. ಆಶೀರ್ವಾದ ಸಿಕ್ಕತ್ತೆ ಮಾತಾಜಿ. ಆಶೀರ್ವಾದ ಸಿಗುತ್ತೆ. ಫಲಕ್ಕೆ ಆಶೀರ್ವಾದ ಸಿಕ್ಕುತ್ತೆ. ನಾವು ಮಾಡಿದ ಫಲಕ್ಕೆ ಆಶೀರ್ವಾದ ಸಿಕ್ಕುತ್ತೆ ಮಾತಾಜಿ. ನಾವು ಮಾಡಿದ ಕೆಲಸಕ್ಕೂ ಆಶೀರ್ವಾದ ಮಾಡ್ತೀವಿ. ನಮ್ಮಲ್ಲಿರುವ ಎಲ್ಲಾ ಅಹಂಕಾರ ಹೋಗಿ ನಮ್ರತೆ ಬರುತ್ತೆ ಮಾತಾಜಿ. ನಮ್ರತೆ ಬರುತ್ತೆ. ಓಕೆ, ಹರಿ ಬೋಲ್. ಮತ್ತೆ ಭಗವಂತ ಏನಾದ್ರು ಹೇಳಿದಾರ ನಮಸ್ಕಾರ ಮಾಡಿ ನನಗೆ ಅಂತ? ನಮಸ್ಕಾರ ಮಾಡಿ ಅಂತ ಏನಾದ್ರು ಹೇಳಿದಾರ? ಏನಾದ್ರು ಕೊಡ್ತಾರ ನಮಸ್ಕಾರ ಮಾಡಿದ್ರೆ ಭಗವಂತ? ಅದೇ ಶರಣಾಗತರಾಗ್ಬೇಕಾಗಿದೆ ನಾವು. ಎಲ್ಲ ಅವ್ರದ್ದೇ ಅಲ್ವಾ ಮಾತಾಜಿ. ಕಲ್ಮಶಗಳನ್ನ ಕಲ್ಕೊಳಕ್ಕೋಸ್ಕರ ನಮಸ್ಕಾರ ಮಾಡ್ತೀವಿ. ಎಲ್ಲಾನು ಅವರೇ ಕೊಟ್ಟಿರುವಾಗ ನಾವೇನ್ ಈಸ್ಕೊಳಕ್ ಆಗುತ್ತೆ? ಭಗವದ್ಗೀತೆಯಲ್ಲಿ ಹೇಳಿದಾರಲ್ವಾ ಮಾತಾಜಿ, ನಮಸ್ಕಾರ ಮಾಡೋದು ಹೇಳಿದ್ದಾರೆ. ಅದನ್ನೇ ಕೇಳ್ತಾ ಇದ್ದೀನಿ. ಅದು ಚರಮ ಶ್ಲೋಕ ಭಗವದ್ಗೀತೆಯಲ್ಲಿ. ಭಗವಂತ ಏನನ್ನು ಮಾಡಕ್ ಹೇಳಿಲ್ಲ ನಮ್ಗವ್ರು, ಇಷ್ಟನ್ನೇ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಅವ್ರ ಬಳಿಗೆ ಹೋಗ್ತೀವಿ ನಾವೇನು ನೋಡಿ, ಭಗವಂತನ್ಗೆ ಏನು ಸಿಗಲ್ಲ ನಾವು ನಮಸ್ಕಾರ ಮಾಡಿದ್ರೆ. ಆದ್ರೆ ನಮ್ಗೇನ್ ಸಿಗ್ತಾ ಇದೆ? ನಾವು ಭಗವಂತನ ಬಳಿಗೆ ಹೋಗ್ಬಿಡ್ತಾ ಇದೀವಿ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ನಮಸ್ಕಾರವನ್ನ ಮಾಡ್ಬೇಕು. ನಮ್ಗೆ 4 ಮಾಡ್ಲಿಕ್ಕೆ ಹೇಳಿದ್ದಾರೆ ಅಲ್ವಾ. ಸೊ ನಾವು ಭಗವಂತನಿಗೆ ಯಾವಾಗ್ಲೂ ಸದಾ ಚಿಂತನೆಯನ್ನ ಮಾಡು ಅಂತ ಹೇಳಿದ್ದಾರೆ, ಸ್ಮರಣೆ ಮಾಡು ಅಂತ ಹೇಳಿದ್ದಾರೆ, ಮತ್ತೆ ನಮಸ್ಕಾರ ಮಾಡು ಅಂತ ಹೇಳಿದ್ದಾರೆ, ಪೂಜೆಯನ್ನ ಮಾಡು ಅಂತ ಹೇಳಿದ್ದಾರೆ ಅಲ್ವಾ, ಭಕ್ತನಾಗು ಅಂತ ಹೇಳಿದ್ದಾರೆ. ಯಾಕಂದ್ರೆ ಇದನ್ನ ಬೇಕಾದ್ರೆ ಯಾರು ಬೇಕಾದ್ರೂ ಮಾಡ್ಬೋದು, ಆದ್ರೆ ಭಕ್ತನಾಗಿ ಮಾಡ್ಬೇಕು ಅಲ್ವಾ. ನಾವ್ ಇವಾಗ ನೋಡಿದ್ವಿ, ಕಂಸ 3 ಹೊತ್ತು ಅವರು ಕೃಷ್ಣನ ಚಿಂತನೆಯಲ್ಲೇ ಇದ್ರು ಅಲ್ವಾ, ಯಾವಾಗ್ಲೂ ಭಯದಲ್ಲಿ ಅಲ್ವಾ. ಅಂದ್ರೆ ಅವನು ಎಲ್ಲಿ ಬಂದು ನನ್ನನ್ನ ಕೊಲ್ತಾನೆ ಅಂತ ಹೇಳ್ಬಿಟ್ಟು ಅಲ್ವಾ. ಆತರ ಚಿಂತನೆಯನ್ನ ಭಗವಂತ ಬಯಸ್ತಾ ಇಲ್ಲ. ಅದಕ್ಕೆ ಭಕ್ತನಾಗುವಂತವ್ರು ಸೆಪರೇಟ್ ಆಗಿ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಅದಕ್ಕೆ ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು ಭಗವಂತನೇ ಹೇಳ್ತಾ ಇದ್ದಾರೆ. ಅದಕ್ಕೆ ಕೋಟಿ ಪ್ರಣಾಮಗಳನ್ನ ನೀವು ಯಾರನ್ನೇ ಬೇಕಾದ್ರೆ ನೋಡಿ, ಎಲ್ಲಾ ಷಡ್ಗೋಸ್ವಾಮಿಗಳು ಅಷ್ಟೇ ಪ್ರತಿ ದಿವಸ ಅವರು ಕೋಟಿ ನಮಸ್ಕಾರ ಮಾಡ್ತಾ ಇದ್ದಾರೆ ಇವ್ರಿಗೆ. ಅಂದ್ರೆ ಅಲ್ಲಿ ಅಂದ್ರೆ ಗೋವರ್ಧನಕ್ಕೆ ಇಷ್ಟು ನಮಸ್ಕಾರ, ಮತ್ತೆ ವೈಷ್ಣವರಿಗೆ ಇಷ್ಟು ನಮಸ್ಕಾರ, ರಾಧಾ ಗೋವಿಂದನಿಗೆ ಇಷ್ಟು ನಮಸ್ಕಾರ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾನೆ ಇದ್ದಾರೆ ಅವರು. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 117. ತೋಮಾರ ಮಹಿಮಾ ಕೋಟಿ ಸಮುದ್ರ ಅಗಾಧ ತಹಾರ ಈ ಅಂತ ಕಹಿಯೇ ಬಡ ಅಪರಾಧ. ಹರೇ ಕೃಷ್ಣ. ದಯಾನಿತಾ ಮಾತಾಜಿ ಓದಿ.
ಓದಿ ಮಾತಾಜಿ. ತುಮಾರ ಮಹಿಮಾ ಕೋಟಿ ಸಮುದ್ರ ಆಘಾತ सहारा ही साथे कही ये बड़ा अपराಧ. ತುಮಹರ ಮಹಿಮೆ, ನಿಮ್ಮ ಅದ್ವೈತರ ಮಹಿಮೆಗಳು ಕೋಟಿ ಸಮುದ್ರ ಅಗಾಧ ಲಕ್ಷ ಲಕ್ಷ ಸಮುದ್ರಗಳು ಹಾಗೂ ಶಿರಾದಿಗಳಂತೆ ಆಳವಾಗಿವೆ ಆಳವಾಗಿ ಸಿಗದ ಮಾತಾಜಿ ಅದು ಶರದಿಗಳಂತೆ ಅಳವಿಗೆ ಸಿಗದವು ನಮ್ಗೆ ಅಳತೆಗೆ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಳವಿಗೆ ಸಿಗದು. ಸಹಾರ ಅದರ ಈಯತೆ ಅವಳ ಆಳವನ್ನು ಕಹಿ ಹೇಳುತ್ತೇನೆ ಈ ಬಡ ದೊಡ್ಡ ಅಪರಾಧ ತಪ್ಪು. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನಿಮ್ಮ ಮಹಿಮೆಗಳು ಕೋಟಿ ಕೋಟಿ ಸಮುದ್ರ ಹಾಗೂ ಶರದಿಗಳ ಹಾಗೆ ಆಳವಿಗೆ ಸೇರಿದಂತಹವು. ಅದರಿಂದ ನಿಮ್ಮ ಮಹಿಮಾ ವರ್ಣನೆಯನ್ನು ಹೊರಡುವುದು ಗುರುತರವಾದ ಅಪರಾಧವೇ ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಲ್ವಾ ಇವಾಗ ನೋಡಿ, ನಾವು ಭಾಗವತವನ್ನು ನೀವು ತಗೊಂಡ್ರೆ ಎಷ್ಟು ಏನು ಭಕ್ತರ ಪ್ರಾರ್ಥನೆಗಳಿದೆ ಅಲ್ವಾ, ಎಷ್ಟೊಂದು ಪ್ರಾರ್ಥನೆಗಳಿದೆ. ಇವಾಗ ನಾವು ಅದನ್ನ ಎಷ್ಟೊಂದ್ಸತಿ ಕೇಳಿದೀವಿ ಕೂಡ. ಆದ್ರೆ ಇವಾಗ ನನಗೇನಾದ್ರೂ ಆಯ್ತಮ್ಮ ಒಂದ್ ಪೇಜ್ ಬರೆಯಮ್ಮ ನೀನು ಅಂತಂದ್ರೆ ನಾನು ಎಷ್ಟು ಸತಿ ನಾನು ಟ್ರೈ ಮಾಡ್ತೀನಿ, ನನ್ ಬರೀಲಿಕ್ಕೇನೆ ಆಗೋದಿಲ್ಲ ಅಲ್ವಾ. ಇವಾಗ ನೋಡಿ, ಅದ್ವೈತಾಚಾರ್ಯರ ಭವ್ಯತೆಯನ್ನ ನೀನ್ ಹೇಳಮ್ಮ ಅಂತಂದ್ರೆ ಇವಾಗ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೊರಟ್ರೆ ಅದು ಅಪರಾಧವೇ ಸರಿ ಅಂತ ಅಪರಾಧ ತರ ಆಗುತ್ತೆ. ಅದನ್ನೇ ನೋಡಿ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ, ನಾನ್ ಹೇಳಿದ್ರೆ ಓಕೆ, ಆದ್ರೆ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಅಲ್ವಾ, ಅವರು ನಿತ್ಯಾನಂದ ಪ್ರಭು ಈ ಎಲ್ಲರ ಕೃಪೆಗೆ ಪಾತ್ರರಾದವರು, ಈ ಏನು ಪಂಚತತ್ವ ಇದ್ರು ಅವರ ಕೃಪೆಗೆ ಪಾತ್ರರಾದವರು ಈ ತರ ಹೇಳ್ತಾ ಇದ್ದಾರೆ. ನಿನ್ನ ಮಹಿಮೆಗಳು ಕೋಟಿ ಕೋಟಿ ಸಮುದ್ರ ಹಾಗೂ ಶರದಿಗಳ ಹಾಗೆ ಅಳವಿಗೆ ಸಿಗದಂತವು. ನಾವು ಅಳತೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನಮ್ಮ ಹತ್ರ ಏನಿದೆ ಅಲ್ವಾ, ಒಂದ್ ಬಕೆಟ್ ಇರ್ಬೋದು, ಬಕೆಟ್ ಅನ್ನು ತಗೊಂಡೋಗ್ಬಿಟ್ಟು ನಾನು ಸಮುದ್ರವನ್ನ ಅಳಿತೀನಿ ಅಂತಂದ್ರೆ ನಗ್ತಾರೆ ಅಲ್ವಾ. ಅದೇ ತರನೇ ನಾನು ನಿನ್ನೆಲ್ಲ ಮಹಿಮೆಗಳನ್ನ ಹೇಳ್ತೀನಿ ಅಂತಂದ್ರೆ ಅದು ನಮ್ಮ ಒಂದು ಈ ಬುದ್ಧಿಗೆ ಅದು ನಿಲುಕದಲ್ಲೇ ಇರುವಂತಹದ್ದು. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ, ನಿಮ್ಮ ಮಹಿಮೆಯ ವರ್ಣನೆಯನ್ನ ಹೊರಡುವುದು ಅದು ಅಪರಾಧವೇ, ಗುರುತರವಾದ ಅಪರಾಧ, ಸಾಮಾನ್ಯ ಅಪರಾಧ ಅಲ್ಲ, ಮಹಾ ಅಪರಾಧ ಅಂತ ಹೇಳ್ತಾ ಇದ್ದಾರೆ. ಶ್ಲೋಕ 118. ಜಯ 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 ಶ್ರೀ ಅದ್ವೈತ ಆಚಾರ್ಯ, ಜಯ ಜಯ ಶ್ರೀ ಚೈತನ್ಯ ನಿತ್ಯಾನಂದ ಆರ್ಯ. ಹರೇ ಕೃಷ್ಣ. ಅದಕ್ಕೆ ಕೊನೆಗೆ ನಾವ್ ಏನ್ ಮಾಡಕ್ ಸಾಧ್ಯ, ನಾವು ಭಗವಂತನಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಜೈಕಾರವನ್ನ ಜೈ ಅಲ್ವಾ, ನಿಮ್ಮ ಎಲ್ಲ ಕೀರ್ತಿಗಳಿಗೆ ಜೈ ಜೈ ಜೈಕಾರವನ್ನ ಅಷ್ಟೇ ನಾವು ಮಾಡ್ಲಿಕ್ಕೆ ಸಾಧ್ಯ. ಹರೇ ದೀಪಾ ಕೃಷ್ಣ ರಮೇಶ್ ಮಾತಾಜಿ ಓದಿ. ದೀಪಾ ರಮೇಶ್. ನಾನೇ ಮಾತಾಡ್ತೀನಿ. ದೀಪಾ ರಮೇಶ್ ಅಂದ್ರೆ ಎರಡು ಕೂಡ ನೀವೇಯಾ? ಓಕೆ, ನೆಕ್ಸ್ಟ್ ಪ್ರವೀಣ ಮಾತಾಜಿ ಓದಿ. ಹರೇ ಕೃಷ್ಣ. ಇಲ್ಲವಾ ಅವರು ಸಹ? ನಾನು ಓದ್ಲಾ ಮಾತಾಜಿ? ಓದಿ. ಜಯ ಜಯ ಶ್ರೀ ಅದ್ವೈತ, ಜಯ 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 ಶ್ರೀ ಅದ್ವೈತ ಆಚಾರ್ಯ, ಜಯ ಜಯ ಶ್ರೀ ಚೈತನ್ಯ ನಿತ್ಯಾನಂದ ಆರ್ಯ. ಜಯ ಜಯ ಜಯವಾಗಲಿ ಜಯವಾಗಲಿ ಶ್ರೀ ಅದ್ವೈತ ಆಚಾರ್ಯ, ಶ್ರೀ ಅದ್ವೈತ ಆಚಾರ್ಯರಿಗೆ ಜಯ ಜಯ ಕೀರ್ತಿವಂತರಾಗಲಿ. ಶ್ರೀ ಚೈತನ್ಯ ಭಗವಾನ್ ಚೈತನ್ಯರು ನಿತ್ಯಾನಂದರಿಗೆ ಜಯವಾಗಲಿ. ಆರ್ಯ ಪೂಜ್ಯ. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ಅದ್ವೈತ ಆಚಾರ್ಯರಿಗೆ ಯಶ ದೊರೆಯಲಿ. ಭಗವಾನ್ ಚೈತನ್ಯ ಮಹಾಪ್ರಭುಗಳಿಗೆ ಹಾಗೂ ಪೂಜ್ಯರಾದ ಪ್ರಭು ನಿತ್ಯಾನಂದರಿಗೆ ಜಯವಾಗಲಿ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಕೊನೆಗೆ ಏನ್ ಮಾಡ್ತಾ ಇದ್ರೆ ಜೈಕಾರವನ್ನ ಹಾಕ್ತಾ ಇದ್ದಾರೆ ಅಲ್ವಾ. ಸೊ ಅದ್ವೈತ ಆಚಾರ್ಯರಿಗೆ ಯಶಸ್ಸು ಸಿಗ್ಲಿ, ಭಗವಾನ್ ಚೈತನ್ಯ ಮಹಾಪ್ರಭುಗಳಿಗೆ ಹಾಗೂ ಪೂಜ್ಯರಾದ ಪ್ರಭು ನಿತ್ಯಾನಂದರಿಗೆ ಜೈಕಾರವನ್ನ ಮಾಡ್ತಾ ಇದ್ದಾರೆ ಅಲ್ವಾ. ನಾವು ಸಹ ಮಂಗಳಾರತಿ ಆದ್ಮೇಲೆ ಯಾವುದೇ ಒಂದು ಪೂಜೆಗಳನ್ನ ಮಾಡಿದ್ಮೇಲೆ ನಾವು ಜೈಕಾರವನ್ನ ಮಾಡ್ತೀವಿ ಅಲ್ವಾ. ನೋಡಿ, ಎಲ್ಲರನ್ನ ಜ್ಞಾಪಿಸ್ಕೋತೀವಿ. ನೋಡಿ ಎಷ್ಟು ಚೆನ್ನಾಗಿ ಪ್ರಭುಪಾದ ಇಟ್ಟಿದ್ದಾರೆ ಅಲ್ವಾ. ಜೈಕಾರ ಮಾಡಿದಾಗ ನಾವು ಪ್ರತಿಯೊಬ್ಬರನ್ನ ಪಂಚತತ್ವದಿಂದ ಇಟ್ಕೊಂಡು, ಸೊ ನಾವು ಅಲ್ಲಿ ರಾಧಾಕುಂಡ, ಶ್ಯಾಮಕುಂಡ, ಗೋವರ್ಧನಗಿರಿ ಮತ್ತೆ ನಮ್ಮೆಲ್ಲ ಧಾಮಗಳನ್ನ ಮತ್ತೆ ಎಲ್ಲ ವೈಷ್ಣವ ಆಚಾರ್ಯನ ಎಲ್ಲರನ್ನು ಜ್ಞಾಪಿಸ್ಕೋತೀವಿ ನೋಡಿ ಅಲ್ವಾ. ದಿನದಲ್ಲಿ ನೋಡಿ ಆತರ 2-3 ಸತಿನಾದ್ರೂ ನಾವು ಮಾಡ್ತೀವಿ ಅಲ್ವಾ.
ಶ್ಲೋಕ 119. ದ್ಯೂಯಿ ಶ್ಲೋಕೆ ಕಹಿಲ ಅದ್ವೈತ ತತ್ವ ನಿರೂಪಣ ಪಂಚತತ್ವೇರ ವಿಚಾರ ಕಿಚು ಶುನ ಭಕ್ತಗಾಣ. ಹರೇ ಕೃಷ್ಣ ಮಾತಾಡಿ. ಓದಿ. ಹರೇ ಕೃಷ್ಣ ಮಧುಮಯಿ ಮಾತಾಜಿ. ಮಾತಾಜಿ ಇದ್ದೇನೆ, ಮತ್ತೆ ಯಾರಿದ್ದಾರೆ? ಓದಿ. ಓದ್ಲಾ? ಹರೇ ಶ್ಲೋಕೆ ಕೃಷ್ಣ ಮಾತಾಜಿ. ಕಟೀಲ ಅದ್ವೈತ ತತ್ವ ನಿರೂಪಣ ಪಂಚತತ್ವೇರ ವಿಚಾರ ಕಿಚುಷುನ ಭಕ್ತಗಣ. ದ್ಯೂಯಿ ಶ್ಲೋಕೆ 2 ಶ್ಲೋಕಗಳಲ್ಲಿ ಕಹಿಲ ವಿವರಿಸಿದ್ದೇನೆ ಅದ್ವೈತರ ತತ್ವ ನಿರೂಪಣ ಸಿದ್ಧಾಂತ ವಿಚಾರವನ್ನು, ಪಂಚತತ್ವೇರ 5 ತತ್ವಗಳ ವಿಷಯವನ್ನು, ಕಿಚ್ಚು ಒಂದಿಷ್ಟನ್ನು, ಶುನ ದಯಮಾಡಿ ಕೇಳಿ, ಭಕ್ತ ಗಣ ಓ ಭಕ್ತ ಜನರೇ. ಮಾತಾಜಿ ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಅನುವಾದ. ಹೀಗೆ 2 ಶ್ಲೋಕಗಳಲ್ಲಿ ನಾನು ಅದ್ವೈತ ಆಚಾರ್ಯರ ಸಿದ್ಧಾಂತವನ್ನು ವಿವರಿಸಿದ್ದೇನೆ. ಭಕ್ತರೇ, ಈಗ ಪಂಚತತ್ವವನ್ನು ನಿರೂಪಿಸುತ್ತೇನೆ, ದಯಮಾಡಿ ಆಲಿಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ, ಧನ್ಯವಾದಗಳು. ಅಲ್ವಾ ಈ 2 ಶ್ಲೋಕಗಳು ಯಾವ್ದು ಅಂತ ಹೇಳ್ಬಿಟ್ಟು ಮತ್ತೆ ನಾವು ನಾಳೆ 7ನೇ ಅಧ್ಯಾಯಕ್ಕೆ ಹೋಗಿನ ಮುಂಚೆ ತಿಳ್ಕೊಳ್ಳೋಣಂತೆ. ನೋಡಿ, ಇಲ್ಲಿ ಆ 14 ಶ್ಲೋಕದಲ್ಲಿ ಈ 2 ಶ್ಲೋಕದಲ್ಲಿ ಅದ್ವೈತಾಚಾರ್ಯರ ಆ ಒಂದು ತತ್ವವನ್ನ ಅವರು ವಿವರಿಸಿದ್ದಾರೆ. ಮುಂದೆ ನಾನು ನಿಮ್ಗೆ ಪಂಚತತ್ವವನ್ನ ನಾನು ನಿರೂಪಿಸ್ತೀನಿ, ದಯಮಾಡಿ ಕೇಳಿಸ್ಕೊಳ್ಳಿ ಅಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೇಡ್ಬೇಡಿ, ಸೊ ಮುಂದೆ ಆಲಿಸಿ ಅಂತ ಹೇಳ್ಬಿಟ್ಟು ನಮ್ಗೆ ನೋಡಿ ಮೊದ್ಲೇನೆ ಅವರು ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವ್ರಿಗೆ ಗೊತ್ತು ನಮ್ಮ ಮನಸ್ಸು ಎಷ್ಟು ಚಂಚಲ ಅಂತ ಹೇಳ್ಬಿಟ್ಟು, ಅದಕ್ಕೆ ಅವ್ರು ಹೇಳ್ತಾ ಇದಾರೆ, ನೀವು ಅದನ್ನು ಹೇಳ್ತೀನಿ ನಾನು ಪಂಚತತ್ವವನ್ನ, ನೀವು ಅದ್ರ ಬಗ್ಗೆನೂ ನೀವು ಕೇಳಿಸ್ಕೊಳ್ಳಿ, ಶ್ರವಣ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ನೀವೆಲ್ಲನೂ ಸಹ ಇವಾಗ ಒಂದೊಂದು ಶ್ಲೋಕವನ್ನ ಓದಿದ್ರಿ ಅಲ್ವಾ. ಸೊ ಈ ಒಂದು ಪುರುಷೋತ್ತಮ ಮಾಸದಲ್ಲಿ ಇವಾಗ 1 ಶ್ಲೋಕವನ್ನ ಓದಿದ್ದಕ್ಕೆ ಎಷ್ಟು ಶ್ಲೋಕವನ್ನು ಓದಿದ್ದರ ಫಲ ಸಿಗ್ತಾ ಇದೆ ನಿಮ್ಗೆ? 1000 ಶ್ಲೋಕಗಳನ್ನು 1000 ಶ್ಲೋಕ ಅಲ್ವಾ. ಸಾಧ್ಯ ಇದೆಯಾ ನಮ್ಗೆ ಆ ಒಂದೇ ಒಂದು ಶ್ಲೋಕವನ್ನ 1000 ಬಾರಿ ಓದ್ಲಿಕ್ಕೆ ಇದೇ ಕ್ಷಣದಲ್ಲಿ? ಸಾಧ್ಯ ಇಲ್ಲ ಅಲ್ವಾ. ನೋಡಿ, ಆ ಮ್ಯಾಜಿಕ್ ಅದು ಅಲ್ವಾ, ಅದನ್ನ ನಮ್ಗೆ ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಶ್ಲೋಕ 120 ಕೊನೆಯ ಶ್ಲೋಕ ಇದು ಈ ಒಂದು ಅಧ್ಯಾಯದ್ದು. ಶ್ರೀರೂಪ ರಘುನಾಥ ಪದೆಯಾರ ಆಶಾ ಚೈತನ್ಯ ಚರಿತಾಮೃತ ಕಹೇ ಕೃಷ್ಣದಾಸ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೀರೂಪ ರಘುನಾಥ ಪದೆಯಾರ ಆಶಾ ಚೈತನ್ಯ ಚರಿತಾಮೃತ ಕಹೇ ಕೃಷ್ಣದಾಸ. ಶ್ರೀರೂಪ ಗೋಸ್ವಾಮಿ ಅವರ ರಘುನಾಥ ಶ್ರೀಲ ರಘುನಾಥದಾಸ ಗೋಸ್ವಾಮಿ ಅವರು ಪಾದ ಪದ್ಮಗಳಲ್ಲಿ ಯಾರ ಆಚಾರ್ಯರ ಆಶಾ ನಿರೀಕ್ಷಿಸುತ್ತಾ ಚೈತನ್ಯ ಚರಿತಾಮೃತ ಎಂಬ ಹೆಸರಿನ ಗ್ರಂಥವನ್ನು ಕಹೆ ನಿರೂಪಿಸುತ್ತೇನೆ. ಕೃಷ್ಣದಾಸ, ನಾನು ಕೃಷ್ಣದಾಸ ಕವಿರಾಜ ಗೋಸ್ವಾಮಿ. ಅನುವಾದ. ಶ್ರೀಲ ರೂಪ ಹಾಗೂ ಶ್ರೀ ರಘುನಾಥ ಪದತಲದಲ್ಲಿ ಕುಳಿತು ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಆ ಮಹನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನು ಕಥಿಸುತ್ತೇನೆ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲೆಯ ಶ್ರೀ ಅದ್ವೈತ ಆಚಾರ್ಯರ ಭವ್ಯತೆ ಎನ್ನುವ 6ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ನಾನು ಆಚೆ ಹೋಗ್ತೇನೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನಾನು ಆಚೆ ಹೋಗ್ತೇನೆ, ಮೀಟಿಂಗ್ ಆಗ್ತಾ ಉಂಟು. ಸರಿ ಮಾತಾಜಿ, ಇದು 2 ನಿಮಿಷದಲ್ಲಿ ಮುಗಿಸ್ತೀನಿ ಮಾತಾಜಿ. ಆಯ್ತು. ಧನ್ಯವಾದಗಳು ನಾಗವೇಣಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ನಮ್ಗೆ ಈ ಒಂದು ಅನುವಾದದಲ್ಲಿ ನಿಮ್ಗೆ ಯಾವ ಒಂದು ಪದದಿಂದ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರ ಭಾವ ಅರ್ಥ ಆಗುತ್ತೆ, ನಿಮ್ಗೆ ಭಾವನೆ ಅರ್ಥ ಆಗುತ್ತೆ? ಯಾವ ಒಂದು ಪದದಿಂದ? ಹರೇ ಕೃಷ್ಣ. ದಾಸ ಅಂತನೋ ಪದ. ದಾಸ ಅಂತನೋ ಪದ. ಪದತಲದಲ್ಲಿ ಕುಳಿತು. ಪದತಲದಲ್ಲಿ ಕುಳಿತು ಪದತಲದಲ್ಲಿ. ಅಲ್ವಾ. ಹಿರಣ್ಯಕಶಿಪು ಏನ್ ಮಾಡ್ದ? ಅವನು ಸಿಂಹಾಸನ ಮೇಲೆ ಕುತ್ಕೊಂಡು ಅವ್ರ ಎಲ್ಲಾ ದೇವತೆಗಳನ್ನ ಅಲ್ವಾ, ಅಷ್ಟದಿಕ್ಪಾಲಕರನ್ನ ಅವರು ತಮ್ಮ ಮೆಟ್ಟಲನ್ನಾಗಿ ಮಾಡ್ಕೊಂಡು ಕುತ್ಕೋತಾನೆ ಅಲ್ವಾ. ಸೊ ಇಲ್ಲಿ ಪದತಲದಲ್ಲಿ ಕುತ್ಕೊಂಡು ಸುಮ್ನೆ ಹೇಳ್ಬೋದಾಗಿತ್ತು ಅಲ್ವಾ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು, ಅವ್ರಿಗೆಲ್ಲರಿಗೂ ಸಹ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ? ರೂಪ ಹಾಗೂ ಶ್ರೀ ರಘುನಾಥರ ಪದತಲದಲ್ಲಿ ಕುಳಿತು ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಈ ಮಹನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನು ಕಥಿಸುತ್ತೇನೆ ಅಲ್ವಾ. ಮತ್ತೆ ಇದೊಂದು ಹೇಳಿ, ಇವಾಗ ನಾವು ಯಾವುದೇ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವು ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಯಾಕೆ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡ್ತೀವಿ? ನಾನು ಹಾಗೆ ಸ್ಟಾರ್ಟ್ ಮಾಡ್ಬೋದಲ್ಲ, 5 ನಿಮಿಷ ನನ್ಗೆ ಉಳಿಯುತ್ತೆ, 10 ನಿಮಿಷ ಉಳಿಯುತ್ತೆ ಅಲ್ವಾ. ಆದ್ರೂ ಪ್ರಾರ್ಥನೆ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ ನಾವೆಲ್ಲ, ಅಂದ್ರೆ ನಾನೊಬ್ಳೆ ಅಲ್ಲ, ಎಲ್ಲರೂ ಸಹ ಯಾರೇ ಕ್ಲಾಸ್ ತಗೊಂಡ್ರು ಅವರು. ಯಾಕೆಂದ್ರೆ ಭಗವಂತನ ಕರುಣೆ ಇರ್ಲಿ ನಮ್ಗೆ ಸರಿಯಾಗಿ ಇರ್ಲಿಕ್ಕೆ ಅಂತ. ಭಗವಂತನ ಆಚಾರ್ಯರ ಕರುಣೆ ಇರಲಿ, ಗುರುಗಳು, ಆಚಾರ್ಯರು, ವೈಷ್ಣವರು, ಮತ್ತೆ ಯಾರೆಲ್ಲ ಕೇಳ್ತಾ ಇದಾರೆ ಕೇಳುಗರು ಅಲ್ವಾ, ಅವ್ರೆಲ್ಲರ ಒಂದು ಅನುಗ್ರಹ ಇರ್ಬೇಕು. ಇವಾಗ ನೀವು ಕೇಳೋರೇ ಇಲ್ಲ ಅಂದ್ರೆ ನಾನು ಯಾರಿಗೆ ಅಂತ ಹೇಳಿ ಅಲ್ವಾ.
ಸೊ ಅದೇ ತರ ಎಲ್ಲರ ಅನುಗ್ರಹ ಭಗವಂತನಿಂದ ಇಟ್ಕೊಂಡು ಗುರುಗಳಿಂದ ಇಟ್ಕೊಂಡು ಎಲ್ಲ ವೈಷ್ಣವರು, ನಮ್ಮ ಗುರು ಪರಂಪರೆ ಮತ್ತೆ ಶ್ರವಣ ಮಾಡೋರು ಎಲ್ಲರ ಅನುಗ್ರಹ ನಮ್ಮ ಮೇಲೆ ಬೇಕು. ಅವಾಗಷ್ಟೇ ನಮ್ಮ ಬಾಯಿಂದ ಒಂದು ಮಾತು ಬರ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಭಗವಂತನ ಅನುಗ್ರಹ ಇಲ್ಲಾಂದ್ರೆ ನನಗೆ ಎಷ್ಟೇ ಜ್ಞಾನ ಇರ್ಬೋದು, ನನಗೆ ಒಂದು ಮಾತನ್ನು ನಾನು ತಲುಪಿಸ್ಲಿಕ್ಕೆ ಆಗೋದಿಲ್ಲ ಬೇರೆಯವರಿಗೆ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದಾರೆ, ಇವ್ರದ್ದೇನು ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಬರಿತಾ ಇದ್ದಾರೆ ಅದನ್ನ ಅವರು ಇವರೆಲ್ಲರ ಅನುಗ್ರಹದಿಂದ ಅವರು ಬರಿತಾ ಇದ್ದಾರೆ. ಅದಕ್ಕೆ ನನ್ನ ಮೇಲೆ ಇರ್ಲಿ ನಿಮ್ಮ ಒಂದು ಅನುಗ್ರಹ ಅಂತ ಹೇಳ್ಬಿಟ್ಟು ಅವರು ಈ ಒಂದು ಅಂದ್ರೆ ಏನ್ ಬರಿತಾ ಇದ್ದಾರೆ ಅದನ್ನ ಮುಂದುವರಿಸ್ಕೊಂತಾ ಹೋಗ್ತಾ ಇದ್ದಾರೆ. ಸೊ ಇವಾಗ ನಾವೇನ್ ಮಾಡ್ಬೇಕು, ಆ ಮಹನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನ ಕಥಿಸುತ್ತೇನೆ ಅಂತ ಹೇಳ್ತಾ ಇದ್ರೆ, ಅವರ ಹಾದಿಯಲ್ಲೇ ನಾನು ಅವ್ರು ಹೇಗೆ ಹೇಳಿದಾರೋ ಹಾಗೆ ನಡ್ಕೊಂಡು ಹೋಗ್ತೀನಿ ಅಲ್ವಾ. ಅದನ್ನ ದಾಸರು ಮಾತ್ರನೇ ಮಾಡ್ಲಿಕ್ಕೆ ಸಾಧ್ಯ, ಸೇವಕರು ಮಾತ್ರನೇ ಒಡೆಯ ಹೇಳ್ದಂಗೆ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ. ಇವಾಗ ನೋಡಿ, ನಮ್ಗೆ ಏನಾದ್ರು ಗುರುಗಳು ಹೇಳ್ತಾರೆ ಅಲ್ವಾ ಇದನ್ನ ಮಾಡಿ ಅಂತ, ಅವಾಗ ನಮ್ಮ ಮನಸ್ಸಲ್ಲಿ ಏನ್ ಬರುತ್ತೆ, ನಮ್ಗೆ ತಕ್ಷಣ ನಾವು ಒಪ್ಕೊಳೋದೇ ಇಲ್ಲ ಅಲ್ವಾ. ನಮ್ಗೆ ಇಷ್ಟ ಆದ್ರೆ ನಾನು ಆಯ್ತು ಮಾಡ್ತೀನಿ ಅಂತ ಹೇಳ್ತೀವಿ, ಇಷ್ಟ ಆಗಿಲ್ಲ ಅಂದ್ರೆ ನಾವು ಇಲ್ಲ ಅಂತೀವಿ ಅಲ್ವಾ. ಅವಾಗ ನಾವ್ ಎಲ್ಲಿ ದಾಸ ಭಾವ ಅಥವಾ ಭಕ್ತ ಭಾವ ಬಂದಂಗಾಯ್ತು ಅಲ್ವಾ. ಸೊ ಅದಕ್ಕೋಸ್ಕರ ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕಂದ್ರೆ ನಾವು ಈ ಮಹನೀಯರು ನಡೆದ ಆದಿಯಲ್ಲಿ ನಾವು ನಡಿಬೇಕಾಗತ್ತೆ. ಸೊ ಶ್ರೀ ಚೈತನ್ಯ ಚರಿತಾಮೃತದ ಆದಿಲೀಲೆಯ ಶ್ರೀ ಅದ್ವೈತ ಆಚಾರ್ಯ ಭವ್ಯತೆ ಎನ್ನುವ 6ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು ಅಲ್ವಾ. ನಾವ್ ಇದಕ್ಕಿಂತ ಮುಂಚೆ ಒಂದು ತುಂಬಾ ಮುಖ್ಯವಾಗಿರೋದನ್ನ, ಅಂದ್ರೆ ಮುಗಿಸ್ಲಿಕ್ಕಿನ ಮುಂಚೆ ತುಂಬಾ ಮುಖ್ಯವಾಗಿರೋದನ್ನ ಏನನ್ನ ತಿಳ್ಕೊಬೇಕು ಅಂತಂದ್ರೆ, ಈ ಗೌರ ತತ್ವವನ್ನ ನಮ್ಗೆ ಸಿಂಪಲ್ ಆಗಿ ಹೇಳಿ ಅಂದ್ರೆ, ಇವಾಗ ನಮ್ಗೆ ನಾವು ನೋಡಿದೀವಲ್ವಾ ಯಾರು ಶೀಲ ಪ್ರಭುಪಾದ್ರಿಗೆ ನ್ಯೂಸ್ ರಿಪೋರ್ಟರ್ಸ್ ಬಂದ್ಬಿಟ್ಟು ನಿಮ್ಮ ಈ ಒಂದು ಕೃಷ್ಣ ಪ್ರಜ್ಞೆನ ಸಿಂಪಲ್ ಆಗಿ ವರ್ಣಿಸಿ ಅದನ್ನ ನಮ್ಗೆ ಅಂತ ಹೇಳಿದಾಗ ಅವ್ರು ಏನ್ ಹೇಳ್ತಾರೆ, ಶೀಲ ಪ್ರಭುಪಾದ್ರು 3 ಪದದಲ್ಲಿ ಹೇಳ್ತಾರೆ ಅಲ್ವಾ. ಯಾವ್ದದು 3 ಪದ? ಡಾನ್ಸಿಂಗ್ ಅಂಡ್ ಈಟಿಂಗ್ ಕೃಷ್ಣ ಪ್ರಸಾದ. ಚಾಂಟಿಂಗ್, ಡ್ಯಾನ್ಸಿಂಗ್, ಈಟಿಂಗ್ ಅಷ್ಟೇ ಕೃಷ್ಣ ಪ್ರಜ್ಞೆ ಅಂತ ಹೇಳ್ತಾರೆ ಅಲ್ವಾ. ಅದೇ ತರನೇ ಇಲ್ಲಿ ಗೌರತತ್ವ ಅಂದ್ರೆ ಏನರ್ಥ, ಗೌರತತ್ವನು ಸಹ 3 ಪದದಲ್ಲಿ ವರ್ಣಿಸ್ತಾರೆ. ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಗೌರತತ್ವನು ಸಹ ಅದೇ ತರ 3. ನಮ್ಗೆ ಇದೇನಪ್ಪ ಚೈತನ್ಯ ಚರಿತಾಮೃತ ಇಷ್ಟು ದೊಡ್ಡದಿದೆ, ನಮ್ಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ಆಯ್ತು, ಬೇಜಾರ್ ಮಾಡ್ಕೋಬೇಡಿ, ಸಿಂಪಲ್ ಆಗಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು. ಸೊ ಈ 3 ಪದ ಯಾವುದು? ಚೈತನ್ಯ ಮಹಾಪ್ರಭುಗಳು ಹೇಳಿರುವಂತಹ ಈ 3 ಪದ ಹರೇ ಕೃಷ್ಣ. ನಾವ್ ಬರ್ದಿಟ್ಕೊಂಡ್ಬಿಡ್ಬೇಕು ಆಕ್ಚುಲಿ, ಇಲ್ಲಾಂದ್ರೆ ಮನ್ಸಲ್ಲಾದ್ರೂ ನಾವ್ ಇಟ್ಕೋಬೇಕು ಅದನ್ನ. ಮಾತಾಜಿ ವೈಷ್ಣವ ಸೇವಾ ನಾಮೇರಿ ರುಚಿ ಜೀವೇರಿ ದೊಯ್ ಆದ ಮಾತಾಜಿ. ಹರಿ ಬೋಲ್ ಮಾತಾಜಿ. ಹೌದು ಮಾತಾಜಿ ಅಲ್ವಾ. ನೋಡಿ, ಇಷ್ಟು ಸಾಕು ನಮ್ಗೆ, ನಮ್ ಜೀವನ ಉದ್ಧಾರ ಆಗ್ಲಿಕ್ಕೆ. ನಾನು ಇಷ್ಟು ಚೈತನ್ಯ ಚರಿತಾಮೃತ ಫುಲ್ ಓದಿದ್ರು ನಮ್ಗೆ ಕೊನೆಗೆ ನಾವು ಟೇಕ್ ಹೋಮ್ ಮೆಸೇಜ್ ಅಂದ್ರೆ ಇದೇನೇನೆ ಅಲ್ವಾ. ನಾಮೇ ರುಚಿ ಅಲ್ವಾ. ನಮ್ಗೆ ಈ ಒಂದು ಕಲಿಯುಗಕ್ಕೆ ಕೊಟ್ಟಿರೋದೇ ಸಂಕೀರ್ತನ ಯಜ್ಞ. ಸೊ ಅದಕ್ಕೋಸ್ಕರ ಆ ನಾಮದಲ್ಲಿ ರುಚಿ ಇರ್ಬೇಕು ಅಲ್ವಾ. ಜೀವೇ ದಯೆ, ನಾವು ಜೀವೇ ದಯೆ ಅಂತ ಯಾವಾಗ ಒಪ್ಕೋತೀವಿ, ನಾವು ಆ ದೇವೋತ್ತಮ ಪರಮ ಪುರುಷನನ್ನ ನಾವು ತಂದೆ, ಎಲ್ಲರ ತಂದೆ ಅಂತ ಒಪ್ಕೊಂಡಾಗ ಅವಾಗಷ್ಟೇ ನಮ್ಗೆ ಜೀವೇ ದಯೆ ಬರೋದು ಅಲ್ವಾ. ಈಗ ನಮ್ಗೆ ಯಾರ ಮೇಲೆ ದಯೆ ಬರುತ್ತೆ, ಇವಾಗ ನಮ್ಮ ಮನೆಯವರು ಅಥವಾ ನಮ್ಮ ಬಂಧು ಬಳಗ ಅಂದ್ರೆ ಒಂದ್ ಸ್ವಲ್ಪ ಏನೋ ದಯೆ ಬರುತ್ತೆ ಅಲ್ವಾ. ಬೇರೆಯವ್ರನ್ನೆಲ್ಲ ನಾವು ಬೇರೆಯವ್ರನ್ನಂತಾನೆ ನಾವು ನೋಡ್ತೀವಿ. ಆದ್ರೆ ಜೀವೇ ದಯೆ ಬರ್ಬೇಕಂತಂದ್ರೆ ನಾವು ಆ ಕೃಷ್ಣನನ್ನ ದೇವೋತ್ತಮ ಪರಮ ಪುರುಷ, ಅವನೇ ನಮ್ಮೆಲ್ಲರ ತಂದೆ, ನಾನು ಒಬ್ಳೆ ತಂದೆ ಅಲ್ಲ, ಮನುಷ್ಯರ ತಂದೆ ಅಲ್ಲ, ಎಲ್ಲ ಸಕಲ ಜೀವರಾಶಿಗಳ ತಂದೆ ಅಂದಾಗ್ಲೇ ಮಾತ್ರನೇ ಬರ್ಲಿಕ್ಕೆ ಸಾಧ್ಯ ಅಲ್ವಾ. ಮತ್ತೆ ಕೊನೆಗೆ ವೈಷ್ಣವ ಸೇವಾ ಅಲ್ವಾ. ನಾವು ವೈಷ್ಣವ ಸೇವಾ ಮಾಡ್ಲಿಲ್ಲ ಅಂದ್ರೆ ನಾವು ನಮ್ಮನ್ನ ನಾವು ಪ್ಯೂರಿಫೈ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ನಮ್ಗೆ ಆ ಈಗೋ ಅನ್ನೋದು ಹೋಗ್ಬೇಕು ಅಂತಂದ್ರೆ ನಾವು ಬೇರೆಯವ್ರಿಗೆ ತಲೆ ಬಾಗ್ಲೇಬೇಕಾಗತ್ತೆ. ಅವಾಗ್ಲೇ ನಾವು ವೈಷ್ಣವ ಸೇವಾ ಮಾಡಿದಾಗ ಅಷ್ಟೇ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಎಲ್ಲರೂ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಸೊ ನಾಮೇ ರುಚಿ, ಜೀವೇ ದಯ ಮತ್ತೆ ವೈಷ್ಣವ ಸೇವಾ. ಸೊ ಈ 3 ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನಾವು ಖಂಡಿತ ಭಗವಂತನ ಲೋಕಕ್ಕೆ ಹೋಗ್ತೀವಿ. ಇದನ್ನ ಚೈತನ್ಯ ಮಹಾಪ್ರಭುಗಳೇ ಹೇಳಿರೋವಂಥದ್ದು ಅಲ್ವಾ. ಸೊ ನಾವ್ ಹೇಗೆ ಜೀವನ ಮಾಡ್ಬೇಕು ಅಂತಂದ್ರೆ ನಾಮೇ ರುಚಿ, ಜೀವೇ ದಯೆ, ವೈಷ್ಣವ ಸೇವಾ. ಓಕೆ, ಇಲ್ಲಿಗೆ ಇವತ್ತಿನ ಕ್ಲಾಸ್ನ ಮುಗಿಸ್ತೀನಿ. ಸಾರಿ, ನಾನು ಜಾಸ್ತಿ ಟೈಮ್ ತಗೊಂಡೆ. ಚೈತನ್ಯ ಚರಿತಾಮೃತ ಗ್ರಂಥಕ್ಕೆ ಧನ್ಯವಾದಗಳು. ಮತ್ತೆ ಚೈತನ್ಯ ಚರಿತಾಮೃತ ಗ್ರಂಥಕ್ಕೆ ಜೈ. ಶ್ರೀ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಕಿ ಜೈ. ಪಂಚತತ್ವ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಅನಂತಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ಇಲ್ಲಿ ನೆರೆದಿರುವ ಅನಂತಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದೀನಿ. ಹರೇ ಕೃಷ್ಣ. ಮಾತಾಜಿ ಹಾ ಮಾತಾಜಿ, ಹೇಳಿ ಮಾತಾಜಿ. 10ನೇ ಚಾಪ್ಟರ್ ಅಲ್ಲಿ ಎಷ್ಟು ಶ್ಲೋಕಗಳು ಓದ್ಬೇಕು ಮಾತಾಜಿ ದಿನಾನು? ಯಾವ್ದು 10ನೇ ಚಾಪ್ಟರ್ ಮಾತಾಜಿ? ಅದೇ ಈಗ ಪುರುಷ ಮಾಸದಲ್ಲಿ 14th ಚಾಪ್ಟರ್ ನೀವು ಬ್ರಹ್ಮನ ಸ್ತುತಿ ಹೇಳ್ತಾ ಇದ್ದೀರಾ ಮಾತಾಜಿ? ಬ್ರಹ್ಮಸ್ತುತಿ 40 ಮಾತಾಜಿ. 40 ಶ್ಲೋಕಗಳು ಸಹ ಬ್ರಹ್ಮಸ್ತುತಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಓದಿ. ಇವಾಗ 40 ಓದ್ಲೇಬೇಕಂತಲ್ಲ. ಇವತ್ತಿನ ದಿವಸ ಇಷ್ಟು ಟೈಮ್ ಸಿಕ್ತು ನಂಗೆ, 5 ಸಿಕ್ತು, 5 ಓದ್ತೀನಿ ಅಂದ್ರೆ 5 ಓದಿ. ಒಂದಾದ್ರೂ ಓದಿ ಮಲಕೋತೀನಿ ಅಂದ್ರೆ ಒಂದಾದ್ರೂ ಓದಿ
ಓಕೆ ಮಾತಾಜಿ, ಥ್ಯಾಂಕ್ ಯು ಮತ್ತೆ ಮಾತಾಜಿ. 40 ಇದೆ ಮಾತಾಜಿ. 40 ಓದ್ಲಿಕ್ಕೆ ಅಂದ್ರೆ ಪೂರ್ತಿಯಾಗಿ ಓದ್ಬೇಕಂದ್ರೆ 40 ಇದೆ ಮಾತಾಜಿ. ಹಾ ಹಾ ಹರೇ ಸರಿ ಕೃಷ್ಣ ಮಾತಾಜಿ. ಮಾತಾಜಿ. ಧನ್ಯವಾದಗಳು ಮಾತಾಜಿ. ನಾನು ಕ್ಲಾಸನ್ನ ಎಂಡ್ ಮಾಡ್ತಾ ಇದೀನಿ. ನನ್ ಮೇಲೆ ಮಾತಾಜಿ ಅದು ಶ್ಲೋಕ ನೀವು ಕಳ್ಸಿದ್ದೀರಾ ಮಾತಾಜಿ? ಕಳಿಸ್ತೀನಿ ಮಾತಾಜಿ ನಾನು.